ನಮಸ್ಕಾರ ವೀಕ್ಷಕರೇ, ಅಸಮರ್ಪಕವಾಗಿ ನಡೀತಾ ಇದೆ ರಾಷ್ಟ್ರೀಯ ಹೆದ್ದಾರಿ 66ರ ಕಾಮಗಾರಿ. ಸಂಕಷ್ಟಕ್ಕೆ ಈಡಾದ ಜನತೆ, ಕೈಚೆಲ್ಲಿ ಕುಳಿತ ಅಧಿಕಾರಿ ಜನಪ್ರತಿನಿಧಿಗಳು. ಇದೇ ಈ ಹೊತ್ತಿನ ವಿಶೇಷ ಹೆದ್ದಾರಿ ಕಿರಿಕ್. ನಾನು ಆದಿತ್ಯ. ವೀಕ್ಷಕರೇ, ರಾಷ್ಟ್ರೀಯ ಹೆದ್ದಾರಿ 66ರ ಗೋಳು ಎಂದು ಮುಗಿಯುವಂತದ್ದಲ್ಲ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ದಿನನಿತ್ಯದ ಆಕ್ಸಿಡೆಂಟ್ಗಳಾಗಿರ್ಬೋದು, ಜನರ ಸಾವು ನೋವುಗಳಾಗಿರ್ಬೋದು, ಇದಕ್ಕೆ ಪರಿಹಾರವೇ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕಿಂತ ಮುಂಚೆ ಇದರ ಬಗ್ಗೆ ಒಂದು ವರದಿ ಇದೆ, ಅದನ್ನ ನೀವು ನೋಡ್ಕೊಂಡು ಬನ್ನಿ. ರಾಷ್ಟ್ರೀಯ ಹೆದ್ದಾರಿ 66ರ ಚತುಷ್ಪಥ ಕಾಮಗಾರಿ ಅಸಮರ್ಪಕವಾಗಿ ನಡೆದಿದೆ. ಇದುವರೆಗೂ ರಸ್ತೆ ಬದಿಯಲ್ಲಿ ಬಸ್ ತಂಗುದಾಣವನ್ನ ನಿರ್ಮಾಣ ಮಾಡಿಲ್ಲ. ಇದರಿಂದ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಭಾಗದ ಗ್ರಾಮೀಣ ಪ್ರದೇಶಕ್ಕೆ ತೆರಳಲು ಸಮರ್ಪಕವಾದ ರಸ್ತೆ ವ್ಯವಸ್ಥೆಯನ್ನ ಕೂಡ ಮಾಡದೇ ಇರುವುದರಿಂದ ಜನರು ಆಕ್ರೋಶಗೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣವನ್ನ ಮಾಡಲಾಗಿದೆ. ಆದರೆ ಗ್ರಾಮೀಣ ಪ್ರದೇಶಕ್ಕೆ ತೆರಳಲಿರುವ ರಸ್ತೆಗಳನ್ನು ಸಂಪೂರ್ಣವಾಗಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಇದರಿಂದ ಈ ಭಾಗದಲ್ಲಿ ಅತಿ ಹೆಚ್ಚು ಅಪಘಾತಗಳು ಸಂಭವಿಸಿದೆ. ಕಾಪುವಿನಿಂದ ಕಲ್ಯ ಶಿರುವ ಕಾರ್ಕಳ ಸಂಪರ್ಕಿಸುವ ರಸ್ತೆಯ ಡಾಮರೀಕರಣ ಕೆಲಸ ಅರೆಬರೆಯಾಗಿದ್ದು ಈ ಭಾಗದ ಜನರಿಗೆ ನಿತ್ಯ ಕಿರಿಕಿರಿ ಉಂಟಾಗ್ತಾ ಇದೆ. ಡಾಮರ್ ಆಗಿ ಹೋಗಿದ್ದಾರೆ ಮೇಲೆ, ಇದಕ್ಕೊಂದು ಜಲ್ಲಿ ಸುರಿದು ಹೋಗಿದ್ದಾರೆ. ಎಷ್ಟು ಜನ ಬಿದ್ದರು ಗೊತ್ತಿಲ್ಲ, ಹೋಗ್ಲಿಕ್ಕೆ ಆಗುದಿಲ್ಲ, ಭಾರಿ ಕಷ್ಟ. ಮೊನ್ನೆ ಒಂದು ಹೆಂಗಸರು ಬಿದ್ದಿದ್ದಾರೆ, ಸುಮಾರು ಜನ ಬೀಳ್ತಾ ಇರ್ತಾರೆ. ಅದು ಯಾಕೆ ಹೀಗೆ ಬಿಟ್ಟು ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಇದು ಕೇಳುವ ಗತಿ ಇಲ್ಲ. ಇದನ್ನು ಎಷ್ಟು ವೆಹಿಕಲ್ ಹೋಗ್ತಾ ಗೊತ್ತುಂಟ, ಇಲ್ಲಿ ಲೆಕ್ಕ ಇಲ್ಲ ವೆಹಿಕಲ್. ಇಷ್ಟು ಎಲ್ಲ ಇರುವಾಗ ಇವರು ಈ ಥರ ಮಾಡಿ ಹೋಗೋದಂದ್ರೆ ಸಾಧ್ಯವಾಗ. ಈಗ ಸ್ವಲ್ಪ ಕೆಲಸ ಅವರಿಗೆ ಫಿನಿಶ್ ಮಾಡಿ ಹೋಗ್ಬೋದಿತ್ತಲ್ಲ. ಈ ಭಾಗದ ಜನರು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿಯನ್ನ ಕೂಡ ಮಾಡಿದ್ದಾರೆ. ಕಾಪು ರಾಷ್ಟ್ರೀಯ ಹೆದ್ದಾರಿಯಿಂದ ಸರ್ವಿಸ್ ಮಾರ್ಗವಾಗಿ ಕಲ್ಯ ಗ್ರಾಮೀಣ ಪ್ರದೇಶಕ್ಕೆ ಸಂಪರ್ಕಿಸುವ ಮಾರ್ಗದಲ್ಲಿ ಉಬ್ಬುಗಳು ಮತ್ತು ಜಲ್ಲಿ ಕಲ್ಲು ರಾಶಿ ಬಿದ್ದು ದ್ವಿಚಕ್ರ ವಾಹನ ಸವಾರರು ನಿತ್ಯ ತೊಂದರೆ ಅನುಭವಿಸುವಂತಾಗಿದೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೆ ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲವೆಂಬಂತೆ ಕೈಚೆಲ್ಲಿ ಕುಳಿತುಕೊಂಡಿದ್ದಾರೆ. ನೋಡಿ, ಇದು ಕಾಪು ರಾಷ್ಟ್ರೀಯ ಹೆದ್ದಾರಿ 66 ಏನಿದೆ, ಅಲ್ಲಿಂದ ಇನ್ನಂಜಿಗೆ ಸಂಪರ್ಕಿಸುವಂತಹ ಸರ್ವಿಸ್ ರೋಡಿನ ಮತ್ತು ಸರ್ವಿಸ್ ರೋಡಿನಿಂದ ಗ್ರಾಮೀಣ ಇನ್ನಂಜೆ ಭಾಗಕ್ಕೆ ಹೋಗುವಂಥ ರಸ್ತೆಯ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ನೋಡಿ, ಇಲ್ಲಿ ಸಂಪರ್ಕ ನಡೆಯುವಂಥ ಪ್ರದೇಶದಲ್ಲೇ ಯಾವ ರೀತಿಯ ಒಂದು ಅವ್ಯವಸ್ಥೆ, ಜಲ್ಲಿ ಮತ್ತು ರಸ್ತೆಯ ಉಬ್ಬು ತಗ್ಗುಗಳನ್ನು ನಾವು ಕಾಣ್ತಾ ಇದ್ದೇವೆ. ದಿನ ನೂರಾರು ವಾಹನಗಳು, ಲಘು ವಾಹನ ಅಥವಾ ಘನವಾಹನಗಳು ಸಂಚರಿಸುವಂಥ ರಸ್ತೆ ಇದು. ಈ ರಸ್ತೆಯ ಆರಂಭದಲ್ಲೇ ಈ ರೀತಿಯ ಒಂದು ಅವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ನಾವು ಈ ರಸ್ತೆಯನ್ನು ದಾಟಬೇಕಾದ್ರೆ ಈ ರಸ್ತೆಯಿಂದ ಸರ್ವಿಸ್ ರೋಡಿಗೆ ಅಥವಾ ಸರ್ವಿಸ್ ರೋಡಿಂದ ಗ್ರಾಮೀಣ ಸಂಪರ್ಕದ ಈ ರಸ್ತೆಗೆ ನಾವು ಇಳಿಬೇಕಾದ್ರೆ ಹರಸಾಹಸವನ್ನು ನಾವು ಪಡಬೇಕಾಗತ್ತೆ. ಇದು ತುಂಬಾ ಅಪಾಯಕಾರಿ. ಮತ್ತು ಇಲ್ಲಿಯ ಸ್ಥಳೀಯರು ಮತ್ತು ಇತರ ವಾಹನ ಚಾಲಕರು ಹೇಳುವಂತೆ ನಿತ್ಯ ಒಂದೆರಡು ವಾಹನಗಳ ಅಪಘಾತಗಳು ನಡೆಯುತ್ತಾನೆ ಇರ್ತದೆ. ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯೇ ಸಂಪೂರ್ಣವಾಗಿಲ್ಲ. ಆದರೆ ಕಾಮಗಾರಿ ಸಂಪೂರ್ಣವಾಗದೆ ನವಯುಗ ಕಂಪನಿಯ ಗುತ್ತಿಗೆದಾರರು ಟೋಲ್ ಸಂಗ್ರಹ ಮಾಡುತ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯಿಂದ ಗ್ರಾಮೀಣ ಪ್ರದೇಶಕ್ಕೆ ಸಂಪರ್ಕಿಸುವ ಎಲ್ಲಾ ರಸ್ತೆಯೂ ಸರಿಯಾದ ಡಾಮರೀಕರಣ ಮಾಡದೆ ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸಿರುವುದಾದರೂ ಯಾಕೆ? ಯಾವುದೇ ಯೋಜನೆಗಳು ಜನರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಮಾಡಬೇಕೇ ವಿನಃ ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸುವ ರೀತಿಯಲ್ಲಿ ಮಾಡಬಾರದು. ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೂಡಲೇ ಸರಿಪಡಿಸಬೇಕಾಗಿದೆ. ಸ್ವರ್ಣ, ಸ್ಪಂದನಾ ನ್ಯೂಸ್, ಕಾಪು.
ಎಸ್ ವೀಕ್ಷಕರೇ, ಇದರ ಬಗ್ಗೆ ಮಾತಾಡಲು ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಎಸ್ ಮೊದಲನೇದಾಗಿ ಗುಲಾಂ ಮೊಹಮ್ಮದ್ ಹೆಜಮಾಡಿ, ಉಭಯ ಜಿಲ್ಲಾ ಟೋಲ್ ಹೋರಾಟ ಸಮಿತಿಯ ಉಪಾಧ್ಯಕ್ಷ, ಇವರು ನಮ್ಮೊಂದಿಗಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ರು ವಾಲ್ಸ್ಟನ್ ಡೇಸ್ ಅವರು ನಮ್ಮೊಂದಿಗಿದ್ದಾರೆ. ಇವರೊಬ್ಬ ಸಾಮಾಜಿಕ ಕಾರ್ಯಕರ್ತ, ಶಂಕರಪುರದಿಂದ ಬಂದಿದ್ದಾರೆ. ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಸ್ ಸರ್, ಮೊದಲಾಗಿ ಮೊಹಮ್ಮದ್ ಸರ್, ನಿಮ್ಗೆ ಪ್ರಶ್ನೆಯನ್ನ ಕೇಳೋದಾದ್ರೆ, ಯಾವ ರೀತಿಯ ಒಂದು ಪ್ರತಿಕ್ರಿಯೆ ವ್ಯಕ್ತವಾಯಿತು? ಹಲವು ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ, ಹಲವು ವರ್ಷಗಳಿಂದ ನಡೀತಾ ಇದೆ ಅಂತ ಹೇಳ್ಬೋದು. ಯಾವ ರೀತಿಯ ಒಂದು ಪ್ರತಿಕ್ರಿಯೆ ವ್ಯಕ್ತವಾಯಿತು? ನೋಡಿ, ನಾವು ಹಲವು ವರ್ಷದಿಂದ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹೆದ್ದಾರಿಯ ಬಗ್ಗೆ ಆಗಲಿ, ಟೋಲ್ ಹಾಕುವಂಥ, ಈಗ 2 ವರ್ಷದಲ್ಲಿ ಟೋಲ್ ಪ್ರಾರಂಭ ಮಾಡಿದ್ದಾರೆ. ನೋಡಿ, ಹಲವು ಬಾರಿ ನಾವು ಮೀಟಿಂಗ್ ಮಾಡಿದ್ದೆ, ಜಿಲ್ಲಾಧಿಕಾರಿಯೊಟ್ಟಿಗೆ, ಸಂಸದರೊಟ್ಟಿಗೆ, ಶಾಸಕರೊಟ್ಟಿಗೆ ಹಲವು ಬಾರಿ ಮೀಟಿಂಗನ್ನು ನಾವು ನಮ್ಮ ಮೀಟಿಂಗಿಗೆ ಕರೆದಿದ್ದಾರೆ. ನೋಡಿ, ಮೊನ್ನೆ ಮಂಗಳೂರಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು 1-2 ತಿಂಗಳು ಮೊದಲು ಕರೆದು ಡೆಲ್ಲಿಯಿಂದ 6 ಅವರನ್ನು ಕರೆದುಕೊಂಡು ಬಂದು ಡಿಸೆಂಬರ್ 30ರೊಳಗೆ ಪಂಪೆಲ್ ಬ್ರಿಡ್ಜ್ ಇರ್ಬೋದು, ಮತ್ತು ಪಡುಬಿದ್ರಿ ಇರ್ಬೋದು, ಉಡುಪಿದು ಇರ್ಬೋದು, ಕುಂದಾಪುರದ್ದು ಎಲ್ಲ 30ರೊಳಗೆ ನಾವು ಇದು ಉದ್ಘಾಟನೆ ಮಾಡಿಬಿಡ್ತೇವೆ. ಆಮೇಲೆ ಏನಿದ್ರು ಟೋಲನ್ನು ನಾವು ಸ್ಥಳೀಯರಿಗೆ ಬಿಟ್ಟು ಬಾಕಿ ಯಾರಿಗೆ ಜಿಲ್ಲೆಗೆ ಟೋಲ್ ತಗೊಳ್ಳುವಂಥದ್ದು ನಾವು ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ನೋಡಿ, ಹಲವು ಬಾರಿ ಮೀಟಿಂಗ್ ಮಾಡಿದ್ರು. ನನ್ನ ಅಂದಾಜು ಪ್ರಕಾರ ಈ ಅಧಿಕಾರಿಯವರು ಸರ್ಕಾರಕ್ಕೆ ವರದಿ ಕೊಡುವುದಿಲ್ಲ, ಸರ್ಕಾರಕ್ಕೆ ವರದಿ ಕೊಡುವುದೇ ಇಲ್ಲ. ನೋಡಿ, ಈಗ ಜಿಲ್ಲಾಧಿಕಾರಿ ಹೇಳ್ತಾರೆ ನಮ್ಮ ಮೇಲೆ ಅವರು ನವಯುಗ ಕಂಪನಿಯವರು ಕೋರ್ಟಿಗೆ ಹೋಗಿದ್ದಾರೆ, ಕೋರ್ಟಿಗೆ ಹೋಗಿ ನಮಗೆ ತೊಂದರೆ ಆಗಿದೆ, ಆಗ ನಾವು ಪೊಲೀಸ್ ಅಧಿಕಾರಿಯನ್ನು ಹಿಡಿದುಕೊಂಡು ಈಗ ಉಸುಲಿಗೆ ಬಂದಿದ್ದಾರೆ ಟೋಲಿಗೆ. ಇದು ನೋಡಿ, ಜಿಲ್ಲಾಧಿಕಾರಿ ಅವರು ಇದು ವರದಿ ಮಾಡಬೇಕಿತ್ತು, ಸಮಗ್ರ ತನಿಖೆ ಮಾಡಿ ಯಾವುದು ರೋಡ್ ಆಗಿದೆ, ಏನಾಗಿದೆ. ಈಗ 60% ರೋಡ್ ಆಗಿದೆ ಅವರು ನವಯುಗ ಕಂಪನಿ, 40% ಇನ್ನೂ ಬಾಕಿ ಇದೆ ರೋಡ್. ಇವರು ಸುಳ್ಳು ರಿಪೋರ್ಟನ್ನು ಹೆದ್ದಾರಿ ಪ್ರಾಧಿಕಾರದವರು ಸೇರಿ, ನವಯುಗ ಕಂಪನಿ ಮತ್ತು ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳ ಜೊತೆ ಸೇರಿ ಜಿಲ್ಲಾಧಿಕಾರಿಗೆ ಆಗಲಿ ಸರ್ಕಾರಕ್ಕಾಗಲಿ ಸುಳ್ಳು ವರದಿಯನ್ನು ಕೊಡ್ತಾರೆ. ಅದನ್ನು ಇವರು ತನಿಖೆ ಮಾಡಬೇಕಲ್ಲ, ತನಿಖೆ ಮಾಡಿ ವರದಿ ಮಾಡಿ ಸರ್ಕಾರಕ್ಕೆ ಕಳಿಸಬೇಕು. ಜನರ ಪರ ಮಾಡಬೇಕು ಬಿಟ್ಟು ಅವರು ಟೋಲು ಅವರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಬಾರ್ದು ಜಿಲ್ಲಾಧಿಕಾರಿ ಅವರು. ನೋಡಿ, ನಮಗೆ ಈಗ ಬಹಳ ಕಷ್ಟ ಆಗಿದೆ. ನೋಡಿ, ಯಜಮಾಡಿಯಲ್ಲಿ 2 ಟೋಲ್ ಹಾಕಿದ್ದಾರೆ, ಒಂದು ಟೋಲ್ ಒಳಗೆ ಹೋಗುವವರೆಗೆ, ಒಂದು ಟೋಲ್ ಹೊರಗೆ ಬರುವವರೆಗೆ. ಈಗ ನೋಡಿ, ಎಲ್ಲ ಹೇಳುವ ರೀತಿ ಏನೆಂದು ಹೇಳಿದ್ರಿ, ಎಲ್ಲ ಒಳಗೆ ಹೋಗುವಂಥ ರೋಡಿಗೆ ಯಾವುದೇ ಒಂದು ಹೋಗ್ಲಿಕ್ಕೆ ಕಟ್ಟಿಂಗ್ ಕರೆಕ್ಟ್ ಕೊಟ್ಟಿಲ್ಲ ಅವರು. ಈಗ ಪಡುಬಿದ್ರಿಯಿಂದ ಒಳಗೆ ಹೋಗ್ಲಿಕ್ಕೆ ಆಗಲಿ, ಬೇರೆ ಯಾವುದೇ ದೇವಸ್ಥಾನ ಇದೆ, ಯಾವುದೇ ಮಸೀದಿ ಇದೆ, ಅಂಥದ್ದು ರೋಡ್ ಕಟ್ಟಿಂಗೇ ಇಲ್ಲ. ಒಂದು ವೇಳೆ ಒಂದು ಕಟ್ಟಿಂಗ್ ಕೊಟ್ಟರು ಆ ರೋಡನ್ನು ಸರಿಯಾಗಿ ಡಿವೈಡರನ್ನು ಇದು ಸರಿ ಮಾಡಿ ಕೊಡೋದಿಲ್ಲ. ದಿನನಿತ್ಯ ಆಕ್ಸಿಡೆಂಟ್ ಆಗೋದು, ಜನರು ಬೈಕಿಂದ ಬಂದು ಬೀಳುವುದು, ಈಗ ಏನೆಲ್ಲ ಆಗ್ತಾ ಇದೆ. ಅಂಥದ್ದೆಲ್ಲ ಸಮಸ್ಯೆ ಇರುವಾಗ ಅದನ್ನು ಜಿಲ್ಲಾಧಿಕಾರಿ ಅವರು ವರದಿ ಮಾಡಿ ಸರ್ಕಾರಕ್ಕೆ ಕಳಿಸಬೇಕು. ಅದನ್ನು ಯಾವುದೇ ಕಳಿಸಿಲ್ಲ, ಅವರು ನೇರ ಟೋಲ್ ಕಂಪನಿಯವರಿಗೆ ಸಹಕಾರ ಮಾಡಿದ್ದಾರೆ. ಇದು ಖಂಡಿತವಾಗಿ ನಾವು ಜಿಲ್ಲೆಯ ಜನರು ನಾವು ಬಿಡುವಂಥದ್ದು ಇಲ್ಲ. ಇವರಿಗೆ ನವಯುಗ ಕಂಪನಿಯವರಿಗೆ ನೋಡಿ, ಬ್ಲ್ಯಾಕ್ ಲಿಸ್ಟ್ ಯಾವಾಗ ಬೀಳ್ಬೇಕಿತ್ತು, ಇವತ್ತಿಗೆ 10 ವರ್ಷದಲ್ಲಿ 90 ಕಿಲೋಮೀಟರ್ ರೋಡ್ ಮಾಡಲಿಕ್ಕೆ ಅವರಿಗೆ ಆಗಿಲ್ಲ. ನವಯುಗ ಕಂಪನಿಯವರಿಗೆ ಅವರ ಇದು ಸಮಯ ದಾಟಿದೆ, ಒಂದು 3-4 ವರ್ಷ ಆಗಿದೆ. ಬ್ಲ್ಯಾಕ್ ಲಿಸ್ಟ್ ಯಾವಾಗ ಹಾಕ್ಬೋದಿತ್ತು? ಅವ್ರು ಏನು ಬ್ಯಾಂಕಲ್ಲಿ ಲೋನ್ ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತೇಳಿ ನಾವೇನು ಜನರ ಜವಾಬ್ದಾರಿ ಆಗ್ತಾರೆ, ಅವರ ಕಂಪನಿ ಜವಾಬ್ದಾರಿ ಆಗ್ತದೆ. ಟೋಲ್ ವಸೂಲು ಮಾಡ್ತಾರೆ. ಈಗ ನೋಡಿ, 2 ವರ್ಷದಲ್ಲಿ ಟೋಲ್ ವಸೂಲು ಮಾಡಿ 1 ತಿಂಗಳು ಅವರು ಕೆಲಸ ಮಾಡಿಲ್ಲ, ಎಲ್ಲಿ ಕೆಲಸ ಮಾಡಲಿಲ್ಲ. ಆ ಟೈಮಲ್ಲಿ ನಮಗೆ ಏನು ಹೇಳಿದ್ದಾರೆ, ನಮ್ಮ ಪ್ರತಿಭಟನೆಯಲ್ಲಿ ಬಂದು ಏನು ಹೇಳಿದ್ದಾರೆ, AC ಅವರು ಬಂದಿದ್ದರು, ತಹಸೀಲ್ದಾರ್ ಬಂದಿದ್ದರು, ಅಲ್ಲಿ ಸ್ಪಾಟಲ್ಲಿ ಹೇಳಿದ್ದು 4 ತಿಂಗಳು ಟೈಮ್ ಕೊಟ್ಟಿದ್ದೇವೆ, 4 ತಿಂಗಳಲ್ಲಿ ಒಂದು ವೇಳೆ ಆಗಿಲ್ಲ ಅಂದರೆ ಅವರ ಕಂಪನಿಗೆ ಫೈನ್ ಬೀಳ್ತದೆ, ಇಲ್ಲ ಅಂದರೆ ಟೋಲನ್ನು ನಾವು ನಿಲ್ಲಿಸ್ತೇವೆ ಅಂತೇಳಿ. ಈಗ 2 ವರ್ಷ ಆಯಿತು, ಯಾರು ಅದರ ಬಗ್ಗೆ ಯಾವ ಅಧಿಕಾರಿ ನಮಗೆ ಹೇಳಿಲ್ಲ, ಏನು ರೋಡ್ ಕೆಲಸ ಮಾಡಲಿಲ್ಲ. ಈಗ ಡೆಲ್ಲಿಯಿಂದ RO ಬಂದು ಅವರು ಭರವಸೆ ಕೊಟ್ಟಿದ್ರು, ಆದರೂ ಅವರು ರೋಡ್ ಮಾಡ್ತಾ ಇಲ್ಲ. ಇವರಿಗೆ ಟೋಲ್ ಮಾತ್ರ ನೋಡಿ, ಟೋಲ್ ಗೇಟ್ ಯಜಮಾಡಿಯಿಂದ ಪಡುಬಿದ್ರಿಗೆ 2 ಕಿಲೋಮೀಟರ್ ಇದೆ. 2 ಕಿಲೋಮೀಟರಲ್ಲಿ ನೋಡಿ ನೀವು, ಅಲ್ಲಿ 1 ಗಂಟೆ ಕಾಯಬೇಕು ಆ ಕಡೆ ಈ ಕಡೆ ಹೋಗುವ, ರೋಡ್ ಬ್ಲಾಕ್ ಆಗ್ತದೆ. ಮತ್ತೆಲ್ಲ ಹೊಂಡ ತೆಗೆದಿಟ್ಟಿದ್ದಾರೆ. ಈಗೆಲ್ಲ ಹೊಂಡ ತೆಗೆದು ಬ್ರಿಡ್ಜ್ ಇನ್ನೊಂದು 2 ವರ್ಷಕ್ಕೆ ಬ್ರಿಡ್ಜ್ ಆಗ್ಲಿಕ್ಕೆ ಇಲ್ಲ. ಇವರು ಏಕಾಏಕಿ ಎಲ್ಲ ಟೋಲ್ ವಸೂಲು ಮಾಡೋದಂದ್ರೆ ಜನರು ಏನ್ ಮಾಡ್ಬೇಕು ಹೇಳಿ. ಈಗ ಜಿಲ್ಲಾಧಿಕಾರಿಯವರ ಹತ್ರ ನಿಮ್ಮ ಮನವಿಯನ್ನ ನೀವು ಸಲ್ಲಿಸಿದಿರಾ? ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಜಿಲ್ಲಾಧಿಕಾರಿ ನಿಮಗೆ ಈವರೆಗೆ ವ್ಯಕ್ತಪಡಿಸಿದ್ದಾರೆ? ಇಲ್ಲ, ಜಿಲ್ಲಾಧಿಕಾರಿ ಅವರು ಜನರನ್ನು ಡೋಂಟ್ ಕೇರ್ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲ. ನಮಗೆ ಈಗ ನಿನ್ನೆ ADC ಅವರು ಬಂದಿದ್ರು, 1 ತಾರೀಕಿಗೆ ಜಿಲ್ಲಾ ಉಸ್ತುವಾರಿ ಸಮ್ಮುಖದಲ್ಲಿ ಮೀಟಿಂಗ್ ಅನ್ನು ಇಡ್ತೇವೆ ಅಂತ ಹೇಳಿದ್ದಾರೆ. ಅಂತ ಮೀಟಿಂಗ್ ತುಂಬಾ ಮಾಡಿದ್ದಾರೆ. ಪ್ರಮೋದ್ ಮಧ್ವರಾಜ್ ಅವರು ಉಸ್ತುವಾರಿ ಸಚಿವ ಆಗಿರುವಾಗ ನಮಗೆ ಸ್ಕೈ ವಾಕ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದು ಇದೇ ಜಿಲ್ಲಾಧಿಕಾರಿ ಅವರು, ಇವರೇ ಇದ್ರು.
ಸ್ಕೈ ವಾಕ್ ಮಾಡಿಕೊಡ್ತೇನೆ, ಸರ್ವಿಸ್ ರೋಡನ್ನು ಮಾಡಿಕೊಡ್ತೇವೆ, ಎಲ್ಲ ಹೇಳಿದ್ರು. ಯಾವುದೇ ಇಲ್ಲ. ಒಂದು ಸಲ ಅವ್ರು ಬಂದು ನೋಡುವುದೂ ಇಲ್ಲ. ಇವರು ಬರಬೇಕಲ್ಲ, ಇವರು ಹೆದ್ದಾರಿ ಪ್ರಾಧಿಕಾರ ಕರೆದುಕೊಂಡು ಬಂದು ಗ್ರಾಮ ಪಂಚಾಯತಿಗೆ ಅಲ್ಲಿ ರಿಪೋರ್ಟ್ ತಗೊಳ್ಬೇಕಲ್ಲ. ಹೆದ್ದಾರಿದ್ದು ಪ್ರಾಬ್ಲಮ್ ಏನಿದೆ, ಅವ್ರದ್ದು ಏನು ಆಗಿದೆ ಇಲ್ವಾ. ಬಸ್ ಸ್ಟ್ಯಾಂಡ್ ಇಲ್ಲ. ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಉಂಟು. ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಗುಜಿರಿಯಿಂದ ಸ್ಕ್ರಾಪ್ ಪೈಪ್ ತಂದು ಬಸ್ ಸ್ಟ್ಯಾಂಡ್ ಮಾಡಿ, ಜನರು ನಿಲ್ಲುವಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿಲ್ಲ. ಮತ್ತೆ ರೋಡನ್ನು ಸ್ಟ್ರೈಟ್ ಮಾಡಿ ಕೊಟ್ಟಿಲ್ಲ. ಎಕ್ಸ್ಪ್ರೆಸ್ ಹೈವೇ ಆಗಬೇಕು. ಟೋಲ್ ತೆಗೆಯುವುದಂದ್ರೆ ಎಕ್ಸ್ಪ್ರೆಸ್ ಹೈವೇ ಆಗಬೇಕು. ಇದು ಸ್ಟ್ರೈಟ್ ರೋಡ್ ಇಲ್ಲ. ದಿನನಿತ್ಯ ಆಕ್ಸಿಡೆಂಟ್ ಆಗ್ತದೆ. ಎಷ್ಟೇ ಜನ ಆಕ್ಸಿಡೆಂಟ್ ಆಗಿ ತೀರು ಹೋಗಿದ್ದಾರೆ, ಎಷ್ಟೇ ಜನ ಮನೆಯಲ್ಲಿದ್ದಾರೆ ಆಕ್ಸಿಡೆಂಟ್ ಆಗಿ. ಇದು ಏನು ನವಯುಗದವರಿಂದ ಒಂದು ಪರಿಹಾರ ಇಲ್ಲ, ಏನೇ ಇಲ್ಲ. ಒಂದು ವೇಳೆ ಅವರದ್ದು ಒಂದು ಯಾವುದಾದ್ರೂ ಒಂದು ಇದು ಡಿಕ್ಕಿ ಹೊಡೆದ್ರೆ ಅವರ ಹತ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ಕಂಪ್ಲೇಂಟ್ ಕೊಂಡು 20-30 ಸಾವಿರ ವಸೂಲು ಮಾಡ್ತಾರೆ ಟ್ರಕ್ನ. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಾ ಕಾಪುವಿಂದ. ಹೇಳಿ ಸರ್, ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು ಸರ್? ನಾ ಕಾಪುವಿಂದ ಶ್ರೀಧರ್ ಅಂತ ಮಾತಾಡುದು. ಹೇಳಿ ಸರ್, ಹೇಳಿ. ನಾವು ಪೊಲಿಪುಯಿಂದ ಇನ್ನಂಜೆ ಬಂಟಗಾಲ್ ಹೋಗುವ ರೂಟ್ ಅಲ್ಲಿ ಅದು ನವಯುಗದವರು ಸರ್ವಿಸ್ ರೋಡ್ ಮಾಡಿ ಅಲ್ಲಿ ರೋಡ್ ಎಲ್ಲ ಹಾಕಿದ್ದು. ಈಗ ಎಲ್ಲ ಅಲ್ಲೆಲ್ಲ ಇದಾಗಿದೆ, ಜಲ್ಲಿ ಎಲ್ಲ ಹಾಕಿ ಎಲ್ಲ ಬೀಳ್ತಿದ್ದಾರೆ ಸರ್. ಅಲ್ಲೇ ಎಲ್ಲ ಎಷ್ಟು ನಾವು ಶಾಸಕರಿಗೆ ಮತ್ತೆ ಇವರ ಪುರಸಭಾ ಅಧಿಕಾರಿಗಳಿಗೆ ಎಲ್ಲ ನಾವು ತಿಳಿಸಿದ್ರ, ಅವ್ರು ಎಂತ ಮಾತಾಡುದ. ಹೋರಾಟ ಸಮಿತಿಯ ಉಪಾಧ್ಯಕ್ಷರು ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಿಮ್ಮ ಅಭಿಪ್ರಾಯ, ಪ್ರಶ್ನೆಗಳು, ದೂರುಗಳಿದ್ರೆ ಅವ್ರ ಹತ್ರ ಹೇಳ್ಬೋದು. ಇಲ್ಲೇ ಇದ್ದಾರೆ. ಹೇಳಿ. ನಮಸ್ತೆ. ಹೇಳಿ. ಹಲೋ ಹೇಳಿ. ನಮಸ್ತೆ. ನಾನು ಕಾಪುವಿಂದ ಶ್ರೀಧರ್ ಅಂತ. ಹೇಳಿ ಶ್ರೀಧರ್. ಇದು ನವಯುಗದವರೆಲ್ಲ ರೋಡ್ ಎಲ್ಲ ಅಗಲ ಮಾಡಿ ರೋಡ್ ಮಾಡಿ ಮತ್ತೆ ಇನ್ನು ಪೊಲಿಪುಯಿಂದ ಇನ್ನಂಜೆ ಹೋಗೋ ರೋಡ್, ಅಲ್ಲೇ ಇನ್ನಂಜೆ ಹೋಗೋ ರೋಡ್ ಅಲ್ಲಿ ಎಲ್ಲ ರೋಡ್ ಎಲ್ಲ ಹಾಕಿದ್ದು. ಈಗ ಅಲ್ಲಿ ದಾರಿ ಇಲ್ಲ ಸರ್. ನೋಡಿ, ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಾವು ಟೋಲು ವಿಷಯದಲ್ಲಿ, ಹೆದ್ದಾರಿ ಇದರಲ್ಲಿ ಹೋರಾಟ ಕಳೆದ 2 ವರ್ಷದಿಂದ ಮಾಡ್ತಾ ಇದ್ದೇವೆ. ನಿನ್ನೆ ಪ್ರತಿಭಟನೆ ಮಾಡಿದ್ದೇವೆ ಟೋಲ್ ವಿಷಯದಲ್ಲಿ. ನೋಡಿ, ಈ ರಸ್ತೆ ಬಗ್ಗೆ ಉಂಟಲ್ಲ, ನೀವು ಸ್ಥಳೀಯರು ಅಲ್ಲಿ ಸೇರಿ ಅಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ, ನಾವು ಬರ್ತೇವೆ, ನಮ್ಮನ್ನು ಕರೆಯಿರಿ. ನೀವು ಇಮಿಡಿಯೇಟ್ಲಿ ಪ್ರತಿಭಟನೆ ಕರೆಯಿರಿ, ಶಾಸಕರಿಗೆ ತಿಳಿಸಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ. ನೀವು ಎಲ್ಲರೂ ಸೇರಿ ಮಾಡ್ಬೇಕು ಇದು ಕೆಲಸ. ಇದು ಎಲ್ಲರೂ ಸೇರಿ, ನಾವಲ್ಲ, ನೀವು ನಮ್ಮೊಟ್ಟಿಗೆ ಜೊತೆ ಸೇರಿ. ಮತ್ತೆ ಸಂಬಂಧದ ಪುರಸಭಾ ಅಧಿಕಾರಿಗೆಲ್ಲ ತಿಳಿಸಿದ್ದೇವೆ ಸರ್. ಅಲ್ಲ, ನಮ್ಮ ಪರಿಸ್ಥಿತಿ ಹಾಗೆ ಆಗಿದೆ. ನಾವು ಎಲ್ಲರಿಗೆ ತಿಳಿಸಿ ಏನು ಮಾಡಿದ್ರು ಆಗೋದಿಲ್ಲ. ನೋಡಿ, ನಾವು ಇಷ್ಟು ಎಲ್ಲ ಹೇಳಿ ಪುನಃ ಅವರು ಟೋಲ್ ವಸೂಲಿ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಇದು? ಇದರ ಅರ್ಥ ಏನು ಹೇಳಿ? ಇದಕ್ಕಾಗಿ ನಾವು ಎಲ್ಲರೂ ಸೇರಿ ಬೀದಿಗೆಲಿಯುವ ಅಂತ ಕೆಲಸ ಮಾಡು. ಅದಕ್ಕೆ ನಿಗದಿ ಮಾಡಿ ನಾವು ತಿಳಿಸ್ತೇವೆ ಸರ್. ಆಯ್ತು. ನಾವೀಗ 1 ತಾರೀಕಿಗೆ ಜಿಲ್ಲಾಧಿಕಾರಿಯವರು ಮೀಟಿಂಗ್ ಇಟ್ಟಿದ್ದಾರೆ, ಉಸ್ತುವಾರಿ ಸಚಿವರ ಸನ್ಮುಖದಲ್ಲಿ. ಆಮೇಲೆ ನಾವು ತೀರ್ಮಾನ ಮಾಡುವ, ಏನಂತ ಹೇಳಿ ಒಂದು ತೀರ್ಮಾನ ಮಾಡುವ. ಎಸ್, ಧನ್ಯವಾದ ಶ್ರೀಧರ್ ಅವರೇ ನಿಮ್ಮ ಅಭಿಪ್ರಾಯಕ್ಕಾಗಿ. ಎಸ್ ವಾಲ್ಸ್ಟನ್ ಡೇ ಸರ್, ಈಗ ನೀವು ಕೇಳಿದ್ರಿ ಕೆಲವು ವಿಷಯಗಳು. ಸ್ಪಂದನೆ ದೊರೀತಿಲ್ಲ ಅಧಿಕಾರಿಗಳಿಂದ. ಯಾವ ಮಟ್ಟಕ್ಕೆ ಹೋರಾಟ ಹೋದ್ರೂ ಕೂಡ ಕೇಳಿ ಬಿಡ್ತಿದ್ದಾರೆ. ಕಣ್ಣ ಮುಚ್ಚಾಲೆ ಆಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಮರ್ಪಕವಾದ ಉತ್ತರ ಯಾರು ಕೊಡ್ತಾ ಇಲ್ಲ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅಲ್ಲ, ಈ ಪ್ರತಿಭಟನೆಗಳ ಒಂದು ಹಣೆಬರಹನೇ ಹಾಗೆ. ನಾವು ಪಾಪ ಸ್ಥಳೀಯರು ಅಥವಾ ಅದರಲ್ಲಿ ಯಾರು ನಿರಾಶ್ರಿತರಿದ್ದಾರೆ ಅಥವಾ ಅದರ ಸಮಸ್ಯೆಯನ್ನು ಯಾರು ಅನುಭವಿಸ್ತಾ ಇದ್ದಾರೆ, ಅವರು ನಮ್ಮ ಸಾಹೇಬರು ಹೇಳಿದಾಗೆ ಒಟ್ಟಾಗಿ ಅದರ ಬಗ್ಗೆ ಪ್ರತಿಭಟನೆಯನ್ನು ಮಾಡ್ತಾರೆ. ಅಲ್ಲಿ ಬರ್ತಾರೆ, ಆಶ್ವಾಸನೆ ಸಿಗುತ್ತೆ, ಎಲ್ಲ ಸಿಗುತ್ತೆ. ಆದರೆ ಅದು ತಲುಪಬೇಕಾದಲ್ಲಿ ತಲುಪುವುದಿಲ್ಲ, ಸಿಗುವಂಥ ಪರಿಹಾರಗಳು ಸಿಗ್ತಾ ಇಲ್ಲ. ಈಗ ಉದಾಹರಣೆಗೆ ಶ್ರೀಧರ್ ಅವರು ಹೇಳಿದಾಗೆ, ಅದು ಕಾಪು ಕಲ್ಯ ಇನ್ನಂಜೆಯಿಂದ ಬಂಟಕಲ್ಲು ಹೋಗುವಂಥ ಒಂದು ಸಂಪರ್ಕ ರಸ್ತೆ. ಅದು ಅಲ್ಲಿ ಹೈವೇ, ಸರ್ವಿಸ್ ರೋಡ್ ಮತ್ತು ಕನೆಕ್ಟಿಂಗ್ ರೋಡ್, ಇದು 3 ಹಂತಗಳಿರ್ತವೆ. ಇದು 3 ಕೂಡ NHA ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲೇ ಬರುತ್ತೆ. ಈಗ ಅವರು ರಾಯಪುರಿಗೆ ದೂರು ಕೊಟ್ಟಿದ್ದಾರೆ ಅಥವಾ ಸ್ಥಳೀಯ ಯಾರು ಶಾಸಕರು ಅಥವಾ ಪಂಚಾಯತ್ ಸದಸ್ಯರು ಇರ್ಬೋದು, ದೂರು ಕೊಟ್ಟರೂ ಕೂಡ ಅದು ಕೊನೆಗೆ ತಲುಪುವುದು NHA ರಾಷ್ಟ್ರೀಯ ಪ್ರಾಧಿಕಾರಕ್ಕೆ ಹೋಗ್ತದೆ, ಅದು ಹೆದ್ದಾರಿ ಪ್ರಾಧಿಕಾರಕ್ಕೆ. ಅವರೇ ಅದನ್ನು ಮಾಡಬೇಕು. ಕ್ರಮ ಹೇಗೆ ಅಂತ ಹೇಳಿದ್ರೆ, ಹೈವೇ ಕೆಲಸ ಮತ್ತು ಸರ್ವಿಸ್ ರೋಡ್ನಿಂದ ಗ್ರಾಮ ಪ್ರದೇಶಗಳಿಗೆ ಸಂಪರ್ಕಿಸುವಂಥ ಒಳ ರಸ್ತೆಗಳಿಗೆ ಎಲ್ಲ ಸಮರ್ಪಕ ವ್ಯವಸ್ಥೆ ಮಾಡೋ ಜವಾಬ್ದಾರಿ ಕೂಡ ಅವರದ್ದೇ. ಈಗ ಈ ರಸ್ತೆಯಲ್ಲಿ ಈ ಕಲ್ಯ ಇನ್ನೊಂದು ಕನೆಕ್ಟೆಡ್ ರೋಡ್ ಏನಿದೆ, ಅದರಲ್ಲಿ ನಾನು ನಿತ್ಯ ಸಂಚಾರಿ, ನಾನು ಅನುಭವಿಸಿದ್ದೇನೆ. ಆವಾಗ ಒಂದು ವರದಿ ಕೂಡ ನಾವು ನೋಡಿದ್ದೇವೆ, ಅದರಲ್ಲಿ 15 ಪ್ರದೇಶವನ್ನು ತೋರಿಸಿದ್ದಾರೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೊದಲೇ ತಗ್ಗಿನಿಂದ ಎತ್ತರಕ್ಕೆ ಬಂದು ಸರ್ವಿಸ್ ರೋಡನ್ನು ಸೇರುವಂತಹ ಒಂದು ಸ್ಥಳ ಅದು.
ಹೆಚ್ಚಂತ ಹೇಳಿದ್ರೆ ಒಂದು 10ರಿಂದ 12 ಮೀಟರ್ ವ್ಯಾಪ್ತಿ ಇರುವುದಷ್ಟೇ. ಅಲ್ಲಿ ಎಲ್ಲ ಈ ಜಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಮೇಲೆ ಬಿದ್ದಿವೆ. ನಾವು ಇನ್ನಂಜೆಯಿಂದ ಬರಬೇಕಾದ್ರೆ ಅಲ್ಲಿ ಹತ್ತುವಾಗ ಬ್ಯಾಲೆನ್ಸ್ ತಪ್ತದೆ. ಹೌದು ಹೌದು. ಸಣ್ಣ ಮಕ್ಕಳು ಅಥವಾ ವಯಸ್ಸಾದವರನ್ನು ಕೂರಿಸಿ ನಾವು ಹತ್ತಿ ಮೇಲೆ ಹೋಗ್ತೇವೆ ಅಂತೇಳಿ ನಾವು ಸಾಹಸ ಪಟ್ರೆ ಅದು ಒಂದೇ ವ್ಯರ್ಥ ಸಾಹಸ ಕೂಡ ಆಗ್ಬಹುದು, ಅಥವಾ ಸಕ್ಸಸ್ ಆಗಿ ಮೇಲೆ ಹತ್ತಬಹುದು, ಅಥವಾ ಇಲ್ಲಿ ಉರುಳಿ ಬಿದ್ದು ಅಪಘಾತ ಆಗುವಂತ ಸಾಧ್ಯತೆಗಳು ಇವೆ ಅಲ್ಲ, ಆಗಿವೆ. ಅಲ್ಲಿ ಬಹಳಷ್ಟು ಆಗಿವೆ. ಅಲ್ಲಿ ಮಕ್ಕಳುಗಳು ಬಿದ್ದಾರೆ, ಅಲ್ಲಿ ವಯಸ್ಸಾದವರು ಬಿದ್ದಿದ್ದಾರೆ. ಬಿದ್ದು ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ ದೊಡ್ಡ ಕಲ್ಲಿನ ಏಟು ತಲೆಗೆ ಅಥವಾ ಇಲ್ಲದ್ದು ಬಿದ್ದರೂ ಸಾಕಾಗುತ್ತೆ. ಅದು ಶಾಶ್ವತ ಅಂಗವೂ ಆಗ್ಬೋದು ಅಥವಾ ನರಳಾಟ ಅದರಲ್ಲಿ ಗ್ಯಾರಂಟಿ. ಇಂಥ ಪರಿಸ್ಥಿತಿ ಅಲ್ಲಿ ಇದೆ. ಈಗ ಸಂಬಂಧಪಟ್ಟ ರಾಯಪ್ಪನವರು, ಪುರಸಭಾ ಏನು ಅಧಿಕಾರಿಗಳಿದ್ದಾರೆ ಅವರಿಗೆ ಮತ್ತೆ ಕೆಲವರಿಗೆಲ್ಲ ಹೇಳಿದ್ದಾರೆ, ಅಲ್ಲಿಂದ ಕೂಡ ಆಶ್ವಾಸನೆ ಬಂದಿದೆ ಅಂತೆ. ಅದೇ ಅದು ಅವರಿಗೆ ಸಂಬಂಧಪಟ್ಟದ್ದು, ಅವರು ಮಾಡ್ತೀನಿ ಅಂತ ಹೇಳಿದ್ದೇನೆ. ಆದ್ರೆ ನೋಡಿ, ಆ ಒಂದು ಸ್ಥಳವನ್ನ ನಾವು ನೋಡಿದ್ವಿ, ಒಂದು ಅಷ್ಟು ಸಮಯ ಇಲ್ಲ ಇವರ ಹತ್ರ. ಹಾಗಾದ್ರೆ ಅದನ್ನೊಂದು ಸರಿ ಮಾಡ್ಲಿಕ್ಕೆ ಆ ಒಂದು ಸ್ಥಳವನ್ನ ಬೇಜವಾಬ್ದಾರಿಯ ಒಂದು ಪ್ರತೀಕನ ಇದು. ಹೌದು, ಸಮಯ ಇದೆ, ಆದ್ರೆ ಒಂದು ರೀತಿಯ ನಿರ್ಲಕ್ಷ್ಯ ಬೇಜವಾಬ್ದಾರಿ. ಜನ ಬರ್ತಾರೆ ಹೋಗ್ತಾರೆ, ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನೋಡುವ ಅಂತ ಸಮಸ್ಯೆ ಬರುವಾಗ ಎಲ್ಲಾದ್ರೂ ನೋಡುವ ಅಂತ ಹೇಳ್ಕೊಂಡು ಆ ತರ ಒಂದು ಈ ವರ್ತನೆ ಇದ್ದಿರಬಹುದು ಅವರದ್ದು. ಆದ್ರೂ ನೋಡಿ, ನಮ್ಗೆ ಎಷ್ಟು ಕಡೆ ಸಮಸ್ಯೆಗಳಿವೆ ಅಂತ ಹೇಳಿದ್ರೆ, ಈಗ ನಾವು ಗಮನಿಸಬೇಕಾದ್ರೆ ಕಡಪಾಡಿಯಲ್ಲಿ ನೆಕ್ಸ್ಟ್ ಹೋದರೆ ಮೂಡಬೆಟ್ಟು ಬರುತ್ತೆ, ಆಮೇಲೆ ಇದೇ ರಸ್ತೆ ಬರ್ತದೆ, ಇನ್ನಂಜೆ ಕಲ್ಯ. ಮುಂದಕ್ಕೆ ಹೋಗಬೇಕಾದ್ರೆ ಮತ್ತೆ ಸಿರು ಹೋಗುವಂಥ ರಸ್ತೆಗಳು ಜನಾರ್ದನ ದೇವಸ್ಥಾನ ಆಗಿ ಬರ್ತದೆ. ಈ ಥರ ಅಲ್ಲಲ್ಲಿ ನಮ್ಮ ಎಡ ಬಲ ಭಾಗಕ್ಕೆ ರಸ್ತೆಗಳು ಬರ್ತವೆ. ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಜನರಿಗೂ ಕೂಡ ತಾಳ್ಮೆ ಇಲ್ಲ. ಹೋಗಿ ರೌಂಡ್ ಅಬೌಟ್ಗೆ ಹೋಗಿ ಟರ್ನ್ ಮಾಡ್ಕೊಂಡು ಬರುವಷ್ಟು ವ್ಯವಧಾನ ಕೂಡ ಇಲ್ಲ. ಅಲ್ಲೇ ರಾಂಗ್ ಸೈಡ್ಗೆ ಹೊಡೆದು ಬರ್ತಾರೆ. ಅಲ್ಲಿ ಟೋಟಲಿ ಕನ್ಫ್ಯೂಷನ್. ಸಮಸ್ಯೆ ಉದ್ಭವ ಆಗುದು ಅಲ್ಲಿ ಕೂಡ ಈ ಸರ್ವಿಸ್ ರೋಡ್ಗಳೆಲ್ಲ ಹೋಗ್ತಾರೆ, ಯಾವ ಬದಿಯಲ್ಲಿ ಅಂತ ಹೇಳಿ ಹೋಗುವುದು ಬರುವುದು ಒಂದೇ ಸರ್ವಿಸ್ ರೋಡಲ್ಲೂ ಮಾಡ್ತಾರೆ. ಇಲ್ಲೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತದೆ. ಇದು ಮುಖ್ಯವಾಗಿ ನಾವು ದೂರಬೇಕಾಗತ್ತೆ ನವಯುಗ ಕಂಪನಿಯನ್ನು. ಯಾಕಂದ್ರೆ 7 ವರ್ಷದ ಟೈಮ್ ಬಾಂಡ್ ಅಲ್ಲಿ ಅಥವಾ ಲಿಮಿಟ್ ಅಲ್ಲಿ ಕೊಟ್ಟಂತ ಯೋಜನೆ ಇದು. ಈಗ ಅವ್ರು ಹೇಳಿದಾಗೆ 10 ವರ್ಷ ದಾಟಿ ಬಂತು, ಕಂಪನಿಯು ಬ್ಲಾಕ್ ಲಿಸ್ಟಿಗೆ ಹೋಗ್ಲಿಲ್ಲ, ಕಾಮಗಾರಿ ಕೂಡ ಆಗ್ತಾ ಇಲ್ಲ. ಕುಂದಾಪುರದಿಂದ ತಲಪಾಡಿ ಅದೇ 92 ಕಿಲೋಮೀಟರ್. ಒಟ್ಟಾರೆ ಒಂದು ಅವ್ಯವಸ್ಥೆಯಾಗಿ ಹೋಗಿದೆ. ಹೈವೇ ಅಂತ ಹೇಳಿದ್ರೆ ಅವ್ಯವಸ್ಥೆಯಾಗಿ ಹೋಗಿದೆ, ಎಲ್ಲ ಕಡೆ ಸಮಸ್ಯೆ ಆಗಿದೆ. ಓಕೆ, ಕಾರ್ಯಕ್ರಮವನ್ನ ಮುಂದುವರಿಸೋಣ ಒಂದು ಚಿಕ್ಕ ವಿರಾಮದ ನಂತರ. ವೀಕ್ಷಕರೇ, ಹೆದ್ದಾರಿ ಕಿರಿಕ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ವೀಕ್ಷಕರೇ, ವಿರಾಮದ ಬಳಿಕ ಹೆದ್ದಾರಿ ಕಿರಿಕ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುಲಾಮ್ ಮೊಹಮ್ಮದ್ ಅವರೇ, ಈಗ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ಈಗ ಒಂದು ಕಾಂಟ್ರಾಕ್ಟ್ ಅನ್ನ ತಗೊಳ್ಳುವಾಗ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಆ ಒಂದು ರಸ್ತೆ ಕ್ಲೀನ್ ಅಂಡ್ ನೀಟ್ ಆಗಿರಬೇಕು, ಯಾವುದೇ ಗುಂಡ ಹೊಂಡಗಳಲ್ಲಿ ಇರಬಾರ್ದು, ಮಧ್ಯದಲ್ಲಿ ಎಲೆಕ್ಟ್ರಿಕ್ ಕಂಬಗಳಾಗಿರ್ಬೋದು ಅವೈಜ್ಞಾನಿಕ ಅಂದ್ರೆ ಯಾವುದೇ ಒಂದು ತೊಂದರೆ ಆಗದೆ ಸೈಂಟಿಫಿಕ್ ಆಗಿರ್ಬೇಕು ಅನ್ನೋ ಒಂದು ರೂಲ್ಸ್ ಇದೆ. ಸೊ ಇಲ್ಲಿ ಕೆಲವು ಪ್ರದೇಶಗಳಲ್ಲಿ ಶಾಸ್ತ್ರಿ ಪಾರ್ಕ್ ಆಗಿರ್ಬೋದು, ಕುಂದಾಪುರದ ಹತ್ರ ಗುಂಡ ಹೊಂಡಗಳು ತುಂಬಿದೆ. ಸೊ ಜನಗಳು ಆದಷ್ಟು ಇದು ಸರ್ವಿಸ್ ರಸ್ತೆಯನ್ನು ತಗೊಳ್ತಿದ್ದಾರೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ ನೀವು? ಸರ್ವಿಸ್ ರಸ್ತೆ ಮೂಲಕ ಸಂಚರಿಸ್ತಿದ್ದಾರೆ. ನೋಡಿ, ಮೊದಲನೇಯಾಗಿ ಈ ಟೋಲ್ ಪ್ರಾರಂಭ ಮಾಡಿದ್ದೆ ತಪ್ಪು. ದೇಶದಲ್ಲಿ ಎಲ್ಲಿ ಇಲ್ಲ ಈ ಟೋಲ್ ರೋಡ್ ಅಂತ ಹೇಳಿದರೆ 100% ಟೋಲ್ ರೋಡ್ ಎಕ್ಸ್ಪ್ರೆಸ್ ಹೈವೇ ಆದ ಮೇಲೆ ಈ ಟೋಲ್ ವಸೂಲಿ ಮಾಡುವಂಥ ಕೆಲಸ. ನೋಡಿ, ಇದರಲ್ಲಿ ಎಲ್ಲರೂ ಸಾಮೀಲಾಗಿದ್ದಾರೆ. ಅಧಿಕಾರಿಯವರು, ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಸಾಮೀಲಾಗಿ, ಅಂದರೆ ಇದು ಕೇಂದ್ರ ಸರ್ಕಾರದ ಯೋಜನೆ, ಕೇಂದ್ರ ಸರ್ಕಾರವೇ ಸಾಮೀಲಾಗಿದೆ. ಯಾಕೆಂದರೆ ನೋಡಿ, 40% 50% ಕೆಲಸ ಆದಂಥ ಸ್ಥಳದಲ್ಲಿ ಟೋಲನ್ನು ಪ್ರಾರಂಭ ಮಾಡಿದ್ದಾರೆ. ಒಂದು ನಿಮಿಷ, ಕಾಲರ್ ಇದ್ದಾರೆ. ಸರ್ ನಮಸ್ತೆ. ಹಲೋ ನಮಸ್ಕಾರ, ಬ್ರಹ್ಮವರಿಂದ. ಎಸ್ ಸರ್, ನಿಮ್ಮ ಹೆಸರು? ನಿಮ್ಮ ಅಬ್ದುಲ್ ಖಾದರ್ ಅಂತ ಹೇಳಿ. ಎಸ್ ಸರ್, ಈ ಒಂದು ಹೆದ್ದಾರಿ ಕಿರಿಕ್ ಕಾರ್ಯಕ್ರಮದಲ್ಲಿ ನಿಮ್ಮದೇನಾದ್ರೂ ದೂರುಗಳಿದೆಯಾ? ನಮ್ಮ ದೂರುಗಳಿದೆ ಸರ್. ಈಗ ನೋಡಿ, ಮೊನ್ನೆ ಶ್ರೀನಿವಾಸ್ ಪೂಜಾರಿ ನಿಮ್ಮ ಒಟ್ಟಿಗೆ ಹೋರಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ರು, ಹೌದಾ? ಈಗ ಸಂಸದರಲ್ಲಿ ಅವರೇ ಇರೋದು. ಈಗ ಟೋಲ್ ಗೇಟ್ ಓಪನ್ ಮಾಡಿಕೊಟ್ಟಿದ್ದು ಯಾರು? ಸಂಸದರು, ಹೌದಲ್ವಾ? ಇವರು 11 ಕೆಲಸ ಮಾಡಿ 13ಗೆ ಎಂಡ್ ಮಾಡಬೇಕಿತ್ತು. 18ರಿಗೆ ಅವ್ರು ಅವಕಾಶ ಕೊಟ್ಟರು ಯಾರು? ಈಗ ಸೆಂಟ್ರಲ್ನವರಲ್ವಾ? ಈ ರಘುಪತಿ ಭಟ್ರು ಇವರೆಲ್ಲ ಮಾತಾಡ್ಬೋದಲ್ಲ. ಇಷ್ಟೆಲ್ಲ ಗಿರಿ ಮಾಡ್ಬೇಕಂತಿಲ್ಲ. ಮತ್ತೆ ಪೊಲೀಸ್ನವ್ರು ನೋಡಿ, ನಿನ್ನೆ ಮಾತಾಗಿತ್ತು, ಏನು ಟೋಲ್ ಗೇಟ್ 28 ತನಕ ತಗೊಳ್ಳಿಗಿಲ್ಲ ಅಂತ ಹೇಳಿ. ಇನ್ನು 8 ಗಂಟೆ ನಾನು ಹೋದೆ, ಅವ್ರು ಟೋಲ್ ಓಪನ್ ತಗೊಂಡಿದ್ದಾರೆ. ಇದು ಅಂತ ಎಷ್ಟು ಜನ ಮಾತಾದ್ಮೇಲೆ ಪೇಪರ್ ಅಲ್ಲಿ ಇಲ್ಲ ಅಂತ ಹೇಳಿ ಕೊಡ್ಲಿಕ್ಕಿಲ್ಲ ಅಂತ ಹಾಕಿದ್ದಾರೆ. ನಮ್ಮ ಹತ್ರ ಅಲ್ಲಿ ನಾನು ಮಾತಾಡೋಕೆ ಅವ್ರು ಏನ್ ಹೇಳಿದ್ರು, ಪೊಲೀಸ್ ನಮ್ದು, DC ನಮ್ದು, ನಿಮ್ಗೆ ತಲೆ ಇಲ್ಲ, ನೀವಾಗ ಓದಾಡ್ತೀರಿ ಅಂತ ನಮಗೆ ಅವ್ರಿಗೆ ಹೇಳ್ತಾರೆ ಟೋಲ್ ಗೇಟ್ನವ್ರು. ಅಂತ DC ನಮ್ಗೆ ಆಯ್ತಾ, ಅಂತ DC ನಮ್ಗೆ ಆಯ್ಕೆ,
ಹೌದಲ್ವಾ? ಹೌದೌದು, ನಮ್ಮ ಅತಿಥಿಗಳು ಕೂಡ ಇದ್ದಾರೆ, ನಿಮ್ಮ ದೂರುಗಳನ್ನ ಅವ್ರ ಹತ್ರ ಹೇಳ್ಬೋದು, ಪ್ರಶ್ನೆಗಳನ್ನ ಕೇಳ್ಬೋದು. ಮಾತಾಡೋದು ಈಗ ರಘುಪತಿ ಭಟ್ರ ಇಲ್ಲಿ ಶ್ರೀನಿವಾಸ ರೆಡ್ಡಿ ಯಾರ ಮಧ್ಯೆ ಬಂದಿದಾರಾ? ಅವ್ರು ಸಂತ ನಳಿನ್ ಕುಮಾರ್ ದೊಡ್ಡ ಮಾತಾಡ ಅವ್ರು ಯಾಕೆ ಬಂದಿಲ್ಲ ನಿನ್ನೆ? ಅವ್ರು ಮಾತಾಡ್ರೆ ಆಗುತ್ತಲ್ವಾ? ಇವ್ರು ಕೆಲಸ ಲೇಟ್ ಮಾಡಿದಕ್ಕೆ ಬ್ಯಾಂಕ್ ಬಂದು ದುಡ್ಡು ತಗೊಂಡು ಹೋಗ್ತಾರೆ ಅಮೌಂಟ್. ಈಗ ದೊಡ್ಡ ಮೇಲೆ ನಾವು ಸಾಯ್ತಾ ಇದ್ದೀವಿ. ಈ ಡಿಸಿನವ್ರು ಮುಂಚೆ ಸತ್ತೋಗಿದ್ರು ಅವರು. ಈಗ ಅವ್ರ ಕೋಟಿ ಹೋಗಿದ್ದು, ಕೋಟಿ ಯಾರ ಕಾರಣದಿಂದ ಹೋಗಿ? ಇವ್ರ ಕಾರಣದಿಂದಾನೇ ಹೋಗಿದ್ದು. ಅಂತ ಡಿಸಿ ನಮ್ಗೆ ಹಾಕಿ ಅಂತ ಡಿಸಿ ಎತ್ತಂಗಡಿ ಮಾಡಿ ಅಂತ ಎಷ್ಟು ಡಿಸಿ ಮಾಡಿ ಪಬ್ಲಿಕ್ ಮೇಲೆ ಉಡುಪಿ ಡಿಸಿ ಎಷ್ಟು ಆಫೀಸ್ ಏನಕ್ಕೆ ನಮ್ಗೆ? ಈಗ ಊರಿಗೆ ನಮ್ಮ ದುಡ್ಡಲ್ಲಿ ಅವ್ರು ಎಸ್ ಆಫೀಸ್ ಮಾಡಿದ್ದು, ನಮ್ಮ ಎಸ್ ಆಫೀಸ್ ಮಾಡಿ ಮತ್ತೆ ನಮ್ಗೆ ಕ್ರಿಕೆಟ್ ಕೊಡ್ತಾ ಇದಾರೆ ಅವರು. ನಮ್ಮೂರ ಮತ್ತೆ ಎಸ್ ಆಫೀಸ್ ಏನಕ್ಕೆ, ಡಿಸಿ ಆಫೀಸ್ ಏನಕ್ಕೆ? ಅವ್ರು ಸೆಂಟ್ರಲ್ ಕೂತ್ಕೊಂಡು ಅವರು ರಾಜಕಾರಣ ಮಾಡ್ಲಿ ಅವರು. ನಮ್ಗೆ ಉಪಕಾರ ನಮ್ಗೆ ಡಿಸಿ ಏನಕ್ಕೆ? ನಾವು ನೋಡ್ಕೊಳ್ತೀವಿ. ಮಧ್ಯೆ ಅವ್ರು ಬರಬಾರ್ದು, ಟೋಯ್ಲೆಟ್ ನಾವು ಹೊಡೆದು ಹೋಗ್ತೀವಿ, ಅವ್ರ ಮಧ್ಯೆ ಬರಬಾರ್ದು. ಅದೇನು ಉತ್ತರ ಕೊಡ್ತೀರಿ? ಹಾಗಾದ್ರೆ ಇದಕ್ಕೆ ಪರಿಹಾರ, ಶಾಶ್ವತ ಪರಿಹಾರ ಸಿಗೋದಾದ್ರೆ ಯಾವ ರೀತಿ ಸಿಗ್ಬೋದು ಇದಕ್ಕೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಪರಿಹಾರ ಅಂದ್ರೆ ನೋಡಿ, ಈಗ ಸೆಂಟ್ರಲ್ ಇರೋದು ಬಿಜೆಪಿ, ನಾನು ಪಕ್ಷ ಹೇಳುದಿಲ್ಲ. ಈಗ ಸೆಂಟ್ರಲ್ ಇಂದ ಅವ್ರಿಗೆ ಟೋಲ್ ಕಲೆಕ್ಷನ್ ಪರ್ಮಿಷನ್ ಕೊಟ್ಟಿದ್ದು ಸ್ಟೇಟ್ ಅಲ್ಲ. ಈಗ ಅವ್ರು ಕೊಟ್ಟಿದ್ಮೇಲೆ ಇಲ್ಲಿ ಅಧಿಕಾರಿಗಳು ಯಾರು? ಅಧಿಕಾರಿಗಳು ಸೆಂಟ್ರಲ್ ಇಂದ ನಳಿನ್ ಕುಮಾರ್ ಜೊತೆ ಶ್ರೀನಿವಾಸ್ ಪೂಜಾರಿ, ರಘುಪತಿ ಭಟ್ ಅವ್ರು ನಮ್ಮ ಪರಿಸ್ಥಿತಿ ನಮ್ಮೂರಲ್ಲಿ ಉಂಟಂತ ಅವ್ರು ಯಾಕೆ ಕಂಪ್ಲೇಂಟ್ ಮಾಡೋದಿಲ್ಲ ಅಲ್ಲಿ? ಅವ್ರು ಮಾಡ್ಬೇಕಲ್ಲ, ಅವ್ರಿಗೆ ಪರ್ಮಿಷನ್ ಉಂಟಾ ಇಲ್ವಾ? ಅವ್ರು ಖಾಲಿ ನಮ್ಗೆ ಸಿಗತ್ತೆ, ನಮ್ಗೆ ಸಂಸದರು ಸಿಗತ್ತೆ ಆಗಿ ಒದ್ದಾಡ್ತಾ ಇದ್ದಾರೆ. ಇದ್ಯಾಕೆ ಮಾತಾಡೋದಿಲ್ಲ ಅವರು? ಏನು ಗೊತ್ತಿರೋ ಟೈಮಲ್ಲಿ ಹೇಳ್ತಾರೆ ನಾವು ನಾಳೆ ನಿಮ್ಮ ಒಟ್ಟಿಗೆ ಅಂತ ಹೇಳಿ. ಅವ್ರು ನಮ್ಮ ಒಟ್ಟಿಗೆ ಬರ್ಬೇಕಂತ ಅಗತ್ಯನೇ ಇಲ್ಲ. ಅವ್ರು ಮಾತಾಡ್ರೆ ಎಲ್ಲ ಕೆಲಸ ಆಗತ್ತೆ. ಏನ್ ಗೊತ್ತಿಲ್ಲ, ಎಲ್ಲ ಸಂಸದರು ಬಂದು ನಮ್ಮ ತಲೆ ಮೇಲೆ ಗುಡ್ಡೆ ಕೂಡ್ತಾ ಇದಾರೆ. ನಾವು ಹೊಡ್ಕೊಂಡು ಸಾಯ್ಬೇಕು ಇಲ್ಲಿ. ನಾವು 520 ದುಡ್ಡು 120 ರೂಪಾಯಿ ತಲೆ ಮೇಲೆ ಹಾಕಿ ಹೋಗ್ಬೇಕು. ಇವ್ರ ದುಡ್ಡಲ್ಲಿ ಇವ್ರು ಸಾಕ್ಬೇಕು, ನಾವು ಸಾಕ್ಬೇಕಾ? ಹೌದಲ್ವಾ? ಡಿಸಿ ನೋಡಿ, ಡಿಸಿಗೆ ಮುಂಚೆ ಗೊತ್ತಿರಲಿಲ್ವಾ? ಈಗ ಹಂಗೆ ಕೋರ್ಟಿಗೆ ಹೋಯ್ತು, ಅವಾಗ ಸತ್ತೋಗಿರೋ ಇವರು. ಅವಾಗಲೇ ಅವ್ರು 80-90% ಕೆಲಸ ಆಗಿ ತೋಲ್ ಕೆಲಸ ಮಾಡಿದ್ರು. ಅವಾಗ ನೋಡಿ ಈ ಡಿಸಿ ಎಲ್ಲ ಹೋಗಿದ್ರು. ಬರ್ತಾರೆ, ಶೋ ಮಾಡಿ ಹೋಗ್ತಾರೆ ಕೈಯಿಂದ ಕಟ್ಕೊಂಡು. ಹೌದಲ್ವಾ? ಅವ್ರ ಮಧ್ಯೆ ಬರ್ಲಿ ಅವರು. ಅಂತ ಡಿಸಿ ನಮ್ಗೆ ಬೇಡ ಪಬ್ಲಿಕ್ಕಿಗೆ. ಅದೇ ಹೆಚ್ಚೇನು ಹೇಳ್ತೀರ ನೀವು? ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಟೋಲ್ ಕಂಪನಿ ಪ್ರಾಬಲ್ಯತೆಯನ್ನ ಸಾಧಿಸ್ತಾ ಇದೆ ಸರ್ಕಾರದ ವಿರುದ್ಧ, ಜಿಲ್ಲಾಡಳಿತದ ವಿರುದ್ಧ, ಜನರ ವಿರುದ್ಧ. ಅದೇ ಟೋಲ್ ಇದು ಕಾರಣ ಡಿಸಿ ಮತ್ತೆ ಪೊಲೀಸ್ನವರು ಆರ್ಡರ್ ಕೊಟ್ಟಿದ್ದಾರೆ. ಕೋರ್ಟ್ನವರು ಹ್ಯಾಂಗ್ ಕೊಟ್ರು? ಅವಾಗ 90% ಕೆಲಸ ಆಗಿದೆ ಅಂತ ಹೇಳಿ ಇವ್ರು ಡಿಸಿ ಕೊಟ್ಟಿದ್ದಾರೆ. ಹೌದಾ? ಡಿಸಿ ಕೊಟ್ಟಿದ್ದು ರಿಕಾರ್ಡ್ ಯಾರು? ಇವ್ರು ಟೋಲ್ನವರು. ಅವಾಗ ಇವ್ರು ಎಲ್ಲಿ ಹೋಗಿದ್ರು? ಈಗ ಕೋರ್ಟಿಗೆ ಇವ್ರು ನಮ್ಗೆ ಹೇಳ್ತಾರೆ. ಈಗ ಡಿಸಿ ಕೇಳ್ಬೇಕು. ಅಲ್ಲಿ ಅಂತ ಡಿಸಿ ನಂಬರ್ ಎತ್ತಂಗಡಿ ಮಾಡ್ರಿ ಅವ್ರಿಗೆ. ಊರಿಗೆ ಉತ್ತರ ನಮ್ಗೆ ಡಿಸಿ ನಾವು ರಸ್ತೆ ಮೇಲೆ ಸಾಯ್ತೇವೆ ನೋಡಿ. ಈ ರೋಡ್ ಕೆಲಸ ಆಗ 120 ಜನ ಬಂದರು. ಅವಾಗ ಶೋಭಾ ಗಾಂಧಿ ಬಂದಿಲ್ಲ, ಯಾರು ಬಂದಿಲ್ಲ. ಯಡಿಯೂರಪ್ಪ ಕೊಲ್ಲಿಗೆ ಬಂದ ಒಳ್ಳಿಗೆ ಬರ್ತಾರೆ, ಕನ್ನಡಕ ಬಂದ ಅಲ್ಲಿಗೆ ಬರ್ತಾರೆ. ಇಲ್ಲಿ ಯಾಕೆ ಬಂದಿಲ್ಲ ಸಾಯೋಗ ಅವರು? ತಂದಿರ್ತಾರಲ್ಲ ಅವರು. ಹೌದೌದು. ಮತ್ತೆ ಅಚ್ಚ ಮಾತಾಡ್ಲಿಕ್ಕೆ ನಳಿನ್ ಕುಮಾರಿಗೆ, ರಘುಪತಿ ಭಟ್ರಿಗೆ, ಶ್ರೀನಿವಾಸ ಪೂಜಾರಿ ಗೊತ್ತಿಲ್ವಾ? ಗೊತ್ತುಂಟು. ಸೆಂಟ್ರಲ್ ಇಂದ ಕಾನೂನು ಬಂದಿರುತ್ತೆ, ಸ್ಟೇಟ್ ಅಲ್ಲ ಇದು. ಈಗ ಅವ್ರದ್ದು ಏನ್ ಹೇಳ್ತಾರೆ? ಸರ್ಕಾರ ಸರಿ ಇಲ್ಲ, ಸರ್ಕಾರ ಪ್ರಶ್ನೆ ಅಲ್ಲ, ಸೆಂಟ್ರಲ್ ಅವ್ರ ಪ್ರಾಬ್ಲಮ್ ಅದು. 6 ವರ್ಷ ಅಗ್ರಿಮೆಂಟ್ ಮಾಡಿ 18 ವರ್ಷ ಕೆಲಸ ಮಾಡ್ಕೊಂಡು ದುಡ್ಡು ಬ್ಯಾಂಕ್ನವ್ರು ಕಲೆಕ್ಷನ್ ಮಾಡ್ತಾರೆ. ಆ ಕಲೆಕ್ಷನ್ ಮಾಡಿ ಯಾರ ಕಾರಣದಿಂದ? ಸೆಂಟ್ರಲ್ ಅವ್ರು ಪರ್ಮಿಷನ್ ಕೊಟ್ಟರು. ಪರ್ಮಿಷನ್ ಯಾಕೆ ಕೊಟ್ಟರು? ಅವರು ಕೊಡಬಾರ್ದಿತ್ತು. ಅವ್ರು ಕೊಟ್ಟಿದ್ದಿಲ್ಲ ನಮ್ಗೆ. ನಮ್ಮ ತಲೆ ಮೇಲೆ ಜನಗಳ ದುಡ್ಡಿಲ್ಲ ಅವ್ರು ಅಲ್ಲಿ ಬಾಳ್ತಾ ಇರೋದು. ಪ್ರಾಬ್ಲಮ್ ಹೇಳಿ, ಯಾವ್ದು ಕರೆಕ್ಟ್ ಸುಳ್ಳ? ಹೌದು. ಎಸ್ ಸರ್, ಧನ್ಯವಾದ ನಿಮ್ಮ ಎಲ್ಲ ಅಭಿಪ್ರಾಯಗಳಿಗಾಗಿ. ಓಕೆ ಸರ್. ಮತ್ತೆ ಡಿಸಿಗೆ ತಗೊಂಡು ಅಂತ ಡಿಸಿ ಬೇಡ. ಅವ್ರು ಯಾರು ಬಂದು ಶೋ ಮಾಡಿ ಒಂದು ಕೈ ಮೀಂದ ಕರ್ಕೊಂಡು ಶೋ ಮಾಡಿ ಹೋಗ್ತಾರೆ. ಅಂತ ಡಿಸಿ ಎಷ್ಟಾಗಿ ನಮ್ಗೆ ಬೇಡ. ಇವ್ರು ಮುಂಚೆ ಎಲ್ಲ ಹೋಗಿದ್ರು, 16 ದಿನ ಎಲ್ಲ ಹೋಗಿದ್ರು. ಒಟ್ಟವ್ರು ಇವರೇ. ಈಗ ಇವಾಗ ಕೋಟಿ ಹೋಗಿ ಅಂತ ಹೇಳಿದ್ರು ಇವರೇ. ಅಂದ್ರೆ ಇವ್ರು ಎಷ್ಟು ದುಡ್ಡು ತಗೊಂಡಿರ್ಬೋದು ಟೋಲ್ ಗೇಟ್ ಅವ್ರು ಸರ್? ಹೌದು ಸರ್, ಇದೊಂದು ತಾಳ್ಮೆ ಕಟ್ಟೆ ಒಡೆಯುವಂತ ಸಮಯದಲ್ಲಿ ಬರುವಂತಹ ಮಾತುಗಳಿದು. ಯಾಕಂದ್ರೆ ಯಾವ ರೀತಿಯ ಸ್ಪಂದನೆ ದೊರೆಯದಿದ್ದಾಗ ಜನಗಳು ಇದನ್ನ ತಾಳ್ಮೆ ಅಲ್ಲ, ಇನ್ನು ಅವ್ರು ಸಾಯ್ಬೇಕು, ನಾವು ಸಾಯ್ಬೇಕು. ಹೌದು ಸರ್, ಹಲವಾರು ಸಾವು ನೋವುಗಳು ಸಂಭವಿಸಿದೆ. ಆದ್ರೆ ಯಾವ ರೀತಿಯ ಪ್ರತಿಭಟನೆಗೆ ಕೂಡ ಸೂಕ್ತ ರೀತಿಯ ಒಂದು ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಪ್ರತಿಭಟನೆ ಪರ್ಮಿಷನ್ ಕೊಟ್ಟಿದ್ದಾರೆ ಪಬ್ಲಿಕ್ ಹೊಡಿರಿ ಅಂತ ಹೇಳಿ. ಹಲವರ ನೋವಿನ ಧ್ವನಿ ಇದೆ. ಹೌದು. ಜನದಂಗೆ ಇದ್ರೆ ಯಾವುದನ್ನು ಕೂಡ ಎದುರಿಸಬಹುದು. ಕೊಟ್ಟಿದ್ದ ಕಾರಣದಿಂದನೇ ಇವ್ರು ಬಂದಿತ್ತು. ಡಿಸಿ ಕೊಡ್ಲಿಕ್ಕೆ ಕಾರಣ ಯಾರು? ಸೆಂಟ್ರಲ್ ನವ್ರ ಸಪೋರ್ಟ್ ಅಷ್ಟೇ. ಸೆಂಟ್ರಲ್ ಸಪೋರ್ಟ್ ಹೆಂಗೆ? ಸೆಟ್ಗೆ ಬಂದಿರ್ಬೇಕು ಅವ್ರಿಗೆ. ದುಡ್ಡು ಬಗ್ಗೆ ಮಾತ್ರ ಯಾರು ಮಾತಾಡುದಿಲ್ಲ. ಊರಿಗೆ ಹೊಡೆದು ಉಪಕಾರ ಮಾಡ್ಕೊಡುದಿಲ್ಲ ಅವರು. ಎಸ್ ಸರ್, ಧನ್ಯವಾದ ನಿಮ್ಮೆಲ್ಲ ಅಭಿಪ್ರಾಯಕ್ಕಾಗಿ.
ಈಗಾಗಲೇ ಹೇಳಿದಾಗೆ ಜನರ ಒಂದು ತಾಳ್ಮೆಯ ಕಟ್ಟೆ ಹೊಡೆದಾಗ ಬಂದಂತ ಮಾತುಗಳು. ಯಾಕಂದ್ರೆ ಇದಕ್ಕೆ ಯಾವುದೇ ಪರಿಹಾರ ಇಲ್ಲ. ಈಗ ಸಾವು ನೋವುಗಳು ಆಯ್ತು, ಇವರ ಒಂದು ಅವ್ಯವಸ್ಥೆಯಿಂದ ಸಾವು ನೋವುಗಳಾಗುತ್ತಿರುವುದು. ಸೊ ಇದಕ್ಕೆ ಯಾವುದೇ ಒಂದು ಪರಿಹಾರ ಇಲ್ಲ. ಈಗ ಮುಂದಿನ ಕ್ರಮವನ್ನ DC ಆಗಿರ್ಲಿ, ಜಿಲ್ಲಾಡಳಿತ ಆಗಿರ್ಲಿ ಅಥವಾ ಸರ್ಕಾರ ಆಗಿರ್ಲಿ ಯಾವ ರೀತಿ ತಗೋಬಹುದು? ಯಾಕಂದ್ರೆ ಎಲ್ಲ ಟೋಲ್ ಕಂಪನಿಗೆ ಸಪೋರ್ಟ್ ಮಾಡೋ ರೀತಿ ಜನರ ಪ್ರಶ್ನೆ ಆಗಿದೆ. ಸಪೋರ್ಟ್ ಮಾಡ್ತಿದಾರ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ಮೊದಲನೇ ಆಗಿ ನಮ್ಮ ಸಂಸದರು ಈವರೆಗೆ ಟೋಲ್ ಬಗ್ಗೆ ಮಾತಾಡಲೇ ಇಲ್ಲ. ಅವರು ನೋಡಿ ಲೋಕಸಭೆಯಲ್ಲಿ ಅವರು ಮಾತು ಎತ್ತಬೇಕು ಇದರ ಬಗ್ಗೆ. ಅವರು ಈ ಟೋಲ್ ಬಗ್ಗೆ ನಾವಂತೂ ಹೋರಾಟ ಮಾಡ್ತಾ ಇದ್ದು ನಮಗೆ ಸಿಗಲೇ ಇಲ್ಲ. ಒಂದ್ಸಲ ಸಿಕ್ಕಿದ್ರು, ಮಣಿಪಾಲ ಇದೆ ಅವರ ಆಫೀಸಲ್ಲಿ. ಏನು ಹೇಳಿದ್ರು ಅಂತ ಹೇಳಿದರೆ, ನಾವು ಟೋಲ್ ಅವರು ಲಾಸ್ ಆಗಿದ್ದಾರೆ, ಅವರಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡಿದೆ, ಗಡ್ಕಾರಿ ಹತ್ರ ಕರೆದುಕೊಂಡು ಹೋಗಿ ಅವರಿಗೆ ಸ್ವಲ್ಪ ಇದನ್ನು ಜಾಸ್ತಿ ಮಾಡಿ ಕೊಟ್ಟೆ ಅಂತೇಳಿ ಅವರಿಗೆ ನಾನು ಸ್ವಲ್ಪ ಸಹಾಯ ಮಾಡಿದೆ ಅಂತ. ಅದು ಬಿಟ್ಟರೆ ಜನರಿಗೆ ಸಹಾಯ ಮಾಡುವ ವಿಷಯ ಆಗಲಿ ಇದರ ಬಗ್ಗೆ ನೋಡಿ, ಅವರು ಎಲ್ಲೆಲ್ಲಿ ರಾಜ್ಯದಲ್ಲಿ ಎಲ್ಲೆಲ್ಲೆಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ. ಅವರ ಕ್ಷೇತ್ರದಲ್ಲಿ ಆಗುವಂಥ ವಿಷಯ ಅವರಿಗೆ ಗೊತ್ತಿಲ್ಲ. 2 ಟೋಲು ಅವರ ಕ್ಷೇತ್ರದಲ್ಲಿದೆ, ಈ ಯಜಮಾಡಿ ಆಗಲಿ ಸಾಸ್ತಾನ ಆಗಲಿ, ಈ 2 ಟೋಲ್ ಅವರ ಒಂದು ಮಾತು ಎತ್ತಲು ನಾವೀಗ ನೋಡಿ ಪಕ್ಷ ಏನಿಲ್ಲ ಇದರಲ್ಲಿ ಹೋರಾಟದಲ್ಲಿ. ಈಗ BJP ಅವರು ಇದ್ದಾರೆ, JDS ಅವರು ಇದ್ದಾರೆ, ನಾವು ಕಾಂಗ್ರೆಸ್ನವರು ಎಲ್ಲ ಸೇರಿ ಒಟ್ಟು ಮಾಡೋ ಇದರಲ್ಲಿ ಪಕ್ಷದ ವಿಷಯವೇ ಇಲ್ಲ. ಯಾರಿಗೆ ನಾವು ಯಾರನ್ನು ದೂರುವ ವಿಷಯ, ಯಾರನ್ನು ಮೇಲೆ ಇಡುವ ವಿಷಯನೇ ಇಲ್ಲ, ಎಲ್ಲ ಒಂದೇ. ನೋಡಿ ನಿನ್ನೆ ನಮ್ಮ ಶಾಸಕರು ಬಂದಿದ್ದರು ಇಲ್ಲಿ, ಮೊನ್ನೆ ಮೀಟಿಂಗಿಗೆ ಬಂದರು. ಹಲವು ಬಾರಿ ಅವರಿಗೆ ನಾವು ಕರೆ ಕೊಟ್ಟಾಗ ಅವರು ಬರಲಿಲ್ಲ. ಮತ್ತು ಮೊನ್ನೆ ಬಂದು ಈಗ ಜವಾಬ್ದಾರಿಯನ್ನು ಅವರು ತಗೊಂಡಿದ್ದಾರೆ, ಮುಂದಿನ ಜವಾಬ್ದಾರಿ ಅವರು ತಗೊಂಡಿದ್ದಾರೆ. ಯಜಮಾಡಿ ಟೋಲ್ ಇತ್ತು, ನಮ್ಮ ಹೋರಾಟ ಸಮಿತಿಯ ಮೂಲಕ ಅವರು ಏನು ನಮಗೆ ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿದ್ದಾರೆ ಶಾಸಕರು. ಇದು ಪ್ರಾರಂಭಿಸಿದೆ ತಪ್ಪು. ಈ ಟೋಲ್ ಉಂಟಲ್ಲ, ಇದನ್ನು ಪ್ರಾರಂಭಿಸಿ ತಪ್ಪು. ಕೆಲಸವೇ ಆಗಿಲ್ಲ ಟೋಲ್ ಪ್ರಾರಂಭ ಮಾಡೋದಾದರೆ. ಇದೊಂದು ಯಾವುದೇ ದೇಶದಲ್ಲಿ ಎಲ್ಲಿ ಆಗಿಲ್ಲ ಇಂಥದ್ದೊಂದು ವ್ಯವಸ್ಥೆ ಉಂಟಲ್ಲ. ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಆದಂಥ ಒಂದು ವ್ಯವಸ್ಥೆ ಎಲ್ಲಿ ಆಗಿಲ್ಲ. ಇದು ಟೋಲ್ ರೋಡೇ ಅಲ್ಲ, ಮೊದಲು ಇದ್ದ ರೋಡಿಗೆ ಒಂದು 2-3 ಫೀಟ್ ಅಗಲ ಮಾಡಿದ್ದಾರೆ. ಅದು ಬಿಟ್ಟರೆ ಎಕ್ಸ್ಪ್ರೆಸ್ ಹೈವೇ ಎಲ್ಲಿ ಮಾಡಲಿಲ್ಲ. ನೋಡಿ ಹಳೇ ಬ್ರಿಡ್ಜೇ ಇದೆ, 1-2 ಬ್ರಿಡ್ಜ್ ಮಾಡಿ ನೋಡಿ. ಅದು 2 ಬ್ರಿಡ್ಜ್ ಹೊಸತೆ ಮಾಡಬೇಕು. ಬ್ರಿಟಿಷ್ ಕಾಲದಕ್ಕಿಂತ ಮುಂಚೆ ಇದ್ದಂಥ ಬ್ರಿಡ್ಜನ್ನೇ ಅದನ್ನು ಪ್ಯಾಚ್ ವರ್ಕ್ ಮಾಡಿ ಸರಿ ಮಾಡಿದ್ದಾರೆ. ಅದು ಯಾವುದು ಮಾಡಿಲ್ಲ. ನಾವು ಅವರು RO ಬಂದಾಗ ತಿಳಿಸಿ ಅದರ ಗುಣಮಟ್ಟವನ್ನು ಏನಾದರೂ ಪರೀಕ್ಷಿಸಿದ್ದಾರೆ ಅಂದ್ರೆ ಹಲವು ವರ್ಷಗಳ ಇಲ್ಲ, ಪರೀಕ್ಷಿಸಿಲ್ಲ. ಎಲ್ಲಿ ಪರೀಕ್ಷಿಸಿದ್ದಾರೆ? ಎಸ್, ಒಂದು ಕರೆ ಇದೆ, ಕರೆಯನ್ನ ಸ್ವೀಕರಿಸೋಣ. ಎಸ್, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ ಸರ್. ನಿಮ್ಮ ಹೆಸರು? ನಾನು ಸದಾಶಿವ ಬಂಗೇರ, ಕುರ್ಕಾಲ್ನಿಂದ. ಹೇಳಿ ಸರ್, ನಿಮ್ಮ ಯಾವ್ದಾದ್ರು ದೂರುಗಳು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅಲ್ಲಿ ಅತಿಥಿಗಳಿಗೂ ಕೂಡ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಇದು ಉಡುಪಿಯ ಹೃದಯ ಭಾಗದಲ್ಲಿ ಅಂದ್ರೆ ಅಂಬಲ್ಪಾಡಿ ಜಂಕ್ಷನ್, ಅಂಬಲ್ಪಾಡಿ ದೇವಸ್ಥಾನಕ್ಕೆ ಹೋಗುವಂತ ಮುಖ್ಯ ರಸ್ತೆ. ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ, ಯಾಕಂದ್ರೆ ಎಕೋ ಹೊಡೆಯುತ್ತೆ. ಅದು ಸ್ವಲ್ಪ ಕಮ್ಮಿ ಮಾಡಿ ನಿಮ್ಮ ವಾಲ್ಯೂಮ್ ಅನ್ನ, ಟಿವಿ ವಾಲ್ಯೂಮ್. ಅಂಬಲ್ಪಾಡಿ ದೇವಸ್ಥಾನಕ್ಕೆ ಹೋಗುವ ಮುಖ್ಯ ರಸ್ತೆಯ ಜಂಕ್ಷನ್ ಹೆಚ್ಚು ಕಡಿಮೆ ಒಂದು 6-7 ಫೀಟ್ ಅಲ್ಲಿ ಕಟ್ಟಿಂಗ್ ಕೊಟ್ಟದ ಇನ್ನೂ ಕೂಡ ಹಾಗೆ ಇದೆ. ವಿಶೇಷವಾಗಿ ಅಂಬಲ್ಪಾಡಿ ದೇವಸ್ಥಾನ ಹೆಸರಾಂತ ಒಂದು ದೇವಸ್ಥಾನ, ಮುಖ್ಯ ಒಂದು ಉಡುಪಿಯಲ್ಲಿ ಒಂದು ಹೆಸರಾಂತ ದೇವಸ್ಥಾನ. ವಿಶೇಷವಾಗಿ ಅಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಅಲ್ಲಿ ಇಷ್ಟು ಸಾವಿರಾರು ಜನಸಂಖ್ಯೆ ಓಡಾಡ್ತಿರುವಂತ ಜಾಗ ಅದು. ಅದು ನೋಡುವಾಗ ನಮ್ಗೆ ಅಲ್ಲಿ ಇದು ವೆಹಿಕಲ್ ಹತ್ತಿಸಿದ್ ಬಿಡಿ, ಅಲ್ಲಿ ಜನ ಕೂಡ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಿ. ಹೀಗಿರುವಾಗ ನಾವು ಇನ್ನು ಗ್ರಾಮೀಣ ಭಾಗದ ಕಟ್ಟಿಂಗ್ ರೋಡ್ ನ ಬಗ್ಗೆ ಮಾತಾಡೋಕ್ಕಿಂತಲೂ ನಮ್ಮ ಅವರಿಗೆ ಜನಪ್ರತಿನಿಧಿಗಳು ಓಡಾಡುವ ಹೃದಯ ಭಾಗದಲ್ಲಿ ಇರುವಂತ ಇಂಥ ಒಂದು ಸಮಸ್ಯೆ ಅವರಿಗೆ ಕಣ್ಣಿಗೆ ಕಾಣದಿದ್ದದ್ದು ಸೋಜಿಗೆ ಸರಿ. ಇದು ಏನಂತ ಆಗಿದೆ ಅಂತ ಹೇಳಿದ್ರೆ ಸರ್, ವಿಶೇಷವಾಗಿ ನಿಜವಾಗಿ ಯಾರು ಇದಕ್ಕೆ ಧ್ವನಿ ಆಗ್ಬೇಕು ಅವರು ನಾಕಾಣೆ ಆಗಿದ್ದಾರೆ. ಇದಕ್ಕೆ ಇಂಥ ಒಂದು ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಚಕಾರ ಎತ್ತುವವರು ಯಾರು? ಜನಪ್ರತಿನಿಧಿಗಳು ಯಾರು? MP ಅವರು. ಅವರಿಗೆ ಎಲ್ಲಿದ್ದಾರಂತೆ ನಮ್ಗೆ ಈಗ ಬ್ಯಾಟ್ರಿ ಹಿಡಿದು ನೋಡುವಂತ ಪರಿಸ್ಥಿತಿ ಬಂದೊದಗಿದೆ. ನಾನು ಪಕ್ಷದ ಪರವಾಗಿ ಮಾತಾಡ್ತಿಲ್ಲ, ಆದ್ರೆ ನಿಜವಾಗಿ ಯಾರು ಸ್ಪಂದಿಸಬೇಕಿದ್ರೆ, ಯಾರು ಧ್ವನಿ ಆಗ್ಬೇಕು, ಅವರು ಇಲ್ಲಿ ಕಾಣುತ್ತಿಲ್ಲ. ಆಗಿರುವಾಗ ಇಂಥದ್ದು ಹಲವಾರು ಸಮಸ್ಯೆಗಳಿವೆ, ತುಂಬಾ ಸಮಸ್ಯೆಗಳಿವೆ. ಆದ್ರೆ ಅದು ನಾನು ಅಲ್ಲಿ ಒಂದು ಪ್ರತಿ ವಾರಕ್ಕೆ ಒಂದ್ಸರಿ ಹೋಗಿ ಬರುವಂತಹದ್ದು, ಅದು ನನ್ನ ಕಾಣುವಂತ ದೃಶ್ಯ. ಅದನ್ನು ನಾನು ಬಹಿರಂಗವಾಗಿ ನಮ್ಮ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಷ್ಟೇ. ಎಸ್ ಸರ್, ಧನ್ಯವಾದ ನಿಮ್ಮೆಲ್ಲ ಅಭಿಪ್ರಾಯಕ್ಕಾಗಿ. ಅಲ್ಲ, ಅವರ ಮಾತಿನಲ್ಲಿ ಅಥವಾ ಆವಾಗ ಒಬ್ಬರು ಫೋನ್ ಮಾಡಿದ್ರು ಬ್ರಹ್ಮಾವರ್ತಿತ, ಅವರು ಏನು ಹೇಳೋದು ಅಂತ ಹೇಳಿದ್ರೆ ರಾಜಕಾರಣಿಗಳು ಇದರಲ್ಲಿ ಹಸ್ತಕ್ಷೇಪ ಮಾಡಬೇಕು, ಇದರ ಜವಾಬ್ದಾರಿಯನ್ನು ವಹಿಸಬೇಕು.
ಮತ್ತು ಅವರಿಗೆ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಇರುವಂಥ ಸಂಪರ್ಕಗಳು ನಮಗೆ ಸಾಧಿಸಲಿಕ್ಕೆ ಕಷ್ಟ ಆಗ್ತದೆ. ಅವರು ಅಧಿಕಾರ ಚಲಾಯಿಸಲು ಕೂಡ ಬಹುದು. ಈಗ ನವಯುಗ ಕಂಪನಿಗೆ ಅವರು ಲಾಸಲ್ಲಿದ್ದಾರೆ, ಅವರಿಗೆ ನಾವು ಹೆಲ್ಪ್ ಮಾಡಿದ್ದೇವೆ ಅನ್ನುವಂಥದ್ದು ಅದು ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ನೋಡಿ, ಅಲ್ಲಿ ಏನೋ ವ್ಯವಸ್ಥೆ ಕಾಣ್ತಾ ಇದೆ, ಪ್ಲಾನಿಂಗ್ ಇಲ್ಲ. ಈಗ ಇನ್ನೂ ಜವಾಬ್ದಾರಿ ವಹಿಸಿಕೊಳ್ಳುವ ಮುಂಚೆ ಲಾಸ್ ಅವರು ಇರುವುದಲ್ಲ, ಲಾಸ್ ಬ್ಯಾಂಕ್ನವರು. ಈಗ ಪ್ರಾಜೆಕ್ಟ್ ತಗೊಳ್ಳುವಾಗ ಇದೊಂದು ಕೇಂದ್ರ ಸರ್ಕಾರದ ಇದೊಂದು ದಂಧೆ ಅಂತ ಹೇಳ್ತಾರಲ್ಲ, ಕಳ್ಳ ದಂಧೆ ಅಂತ ಹೇಳ್ತಾ. ಹಾಗೆ ನೋಡಿ, ಹೆದ್ದಾರಿ ನಾವು ಟ್ಯಾಕ್ಸ್ ಕಟ್ತೇವೆ, ನಾವು ಲಕ್ಷಗಟ್ಟಲೆ ಟ್ಯಾಕ್ಸ್ ಕಟ್ತೇವೆ. ಟ್ಯಾಕ್ಸ್ ಕಟ್ಟಿದಲ್ಲಿ ರೋಡ್ ಮಾಡ್ಬೋದು. ಅದು ಬಿಟ್ಟು ಒಂದು ಕಂಪನಿಯವರಿಗೆ ಒಂದು ಕಾಂಟ್ರಾಕ್ಟ್ ಕೊಡ್ತಾರೆ 600 ಕೋಟಿಗೆ 700 ಕೋಟಿಗೆ ಇಲ್ಲಿಂದ ಇಲ್ಲಿವರೆಗೆ ಮಾಡಿ ಅಂತೇಳಿ. ಈಗ ತಲಪಾಡಿಯಿಂದ ಕುಂದಾಪುರ ಕೊಟ್ಟಿದ್ದಾರೆ. ಅದೇ ಥರ ಅವರು ಒಂದು 400 ಕೋಟಿ ರೂಪಾಯಿಗೆ ಆಗೋದಾದರೆ 600 ಕೋಟಿದ್ದು ಪ್ರಾಜೆಕ್ಟ್ ತೋರಿಸ್ತಾರೆ ಅವರು ಕಂಪನಿಯವರು. ಆ 600 ಕೋಟಿ ಲೋನ್ ಕೊಟ್ಟು ಬಿಡ್ತಾರೆ. ಒಂದು 2-3 ಬ್ಯಾಂಕಲ್ಲಿ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿಬಿಡ್ತದೆ. ಒಂದು 400 ಕೋಟಿಯಲ್ಲಿ ಕೆಲಸ ಆಗಬೇಕು, ಬಾಕಿದ್ದು ಎಲ್ಲ ಕಿಕ್ ಬ್ಯಾಕ್ ಇರ್ತದೆ ಎಲ್ಲ, ಅದೆಲ್ಲ ಅದೇ ರೀತಿ ಆಗುವಂಥ ಇದೊಂದು ದಂಧೆ ಆಗಿದೆ. ಇದು ಯಾಕೆ ಮಾಡಬೇಕು ಹೇಳಿ? ನಾವೇನು ಟ್ಯಾಕ್ಸ್ ಕಟ್ಟೋದಿಲ್ಲ. ಒಂದೊಂದು ಗಾಡಿಗೆ 1 ಲಕ್ಷ 2 ಲಕ್ಷ 3 ಲಕ್ಷ 5 ಲಕ್ಷ 10 ಲಕ್ಷ ಅಂತ ಟ್ಯಾಕ್ಸ್ ಕಟ್ತಾರೆ. ನೋಡಿ, ಗುಜರಾತಲ್ಲಿ ನೋಡಿ, ಪ್ರೈವೇಟ್ ಟ್ಯಾಕ್ಸ್ ಕಟ್ಟುವಂಥ ಗಾಡಿಗೆ ಟೋಲೇ ಇಲ್ಲ, ರಾಜ್ಯದಲ್ಲೇ ಇಲ್ಲ. ಇಲ್ಲಿ ನೋಡಿ, ನಾವು ಟ್ಯಾಕ್ಸ್ ಕಟ್ಟೋದು ಬೇರೆ. ನಾವು ಟ್ಯಾಕ್ಸ್ ಕಟ್ಟಿಬಿಟ್ಟು ವಾರಕ್ಕೊಂದು 2 ಸಲ ಗಾಡಿ ಆದರೂ ರೋಡಲ್ಲಿ ಕೊಂಡುವಾಗ 100-200 ರೂಪಾಯಿ ಕಟ್ಟಿ ಹೋಗ್ಬೇಕಂತ ಹೇಳಿದ್ರೆ ಇದು ಅರ್ಥ ಇಲ್ಲ. ಹೌದು, ಕರೆ ಇದೆ. ಕರೆಯನ್ನು ಸ್ವೀಕರಿಸೋಣ. ಎಸ್, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನಾನು ಉಡುಪಿಯಿಂದ ಪ್ರಶಾಂತ್ ಅಂತ. ಎಲ್ಲಿಂದ ಸರ್? ನಿಮ್ಮ ಊರು? ಪ್ರಶಾಂತ್, ಉಡುಪಿ. ಎಸ್, ಹೇಳಿ ಸರ್. ನಿಮ್ಮ ಯಾವ್ದಾದ್ರು ಪ್ರಶ್ನೆಗಳು ದೂರುಗಳಿದ್ರೆ ಹೇಳ್ಬೋದು. ಅತಿಥಿಗಳು ನೇರ ಸಂಪರ್ಕದಲ್ಲಿದ್ದಾರೆ ನಿಮ್ಮೊಂದಿಗೆ. ಅಲ್ಲ, ಪ್ರಶ್ನೆ ದೂರು ಸುಮಾರು ಉಂಟು ಸರ್. ಉಡುಪಿಯಿಂದ ಸಮಸ್ಯೆ ಸುಮಾರು ಉಂಟು. ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ, ಉಡುಪಿ ಜಿಲ್ಲೆ DC ಇದ್ದಾರಲ್ಲ, ಅವ್ರನ್ನ ತಂಗಡಿ ಮಾಡಿ. ನಾನು ಅಷ್ಟೇ ಹೇಳ್ತೇನೆ, ಅವ್ರನ್ನ ತಂಗಡಿ ಮಾಡಿ. ಅವರು ಸುಮ್ಮನೆ ಎಂತ ಕೆಲಸ ಮಾಡಿ, ಅವ್ರಿಗೆ ಕಣ್ ತೋರುದಿಲ್ಲ. ಅವರಿಗೆ ಎಷ್ಟು ರೂಮಲ್ಲಿ ಕುತ್ಕೊಂಡು ಹೊರಗೆ ಗೊತ್ತಿಲ್ಲ ಅವರಿಗೆ, ಅವ್ರ ಹೊರಗೆ ಬರುತ್ತಾ ಇಲ್ಲ. ಇನ್ನು ಉಡುಪಿ ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಅವರು. ಹೌದೌದೌದು. ಅವರು ಏನು ಒಂದ್ಸಲ ಹೊಯ್ಗೆಯನ್ನು ಸೀಸ್ ಮಾಡಲಿಕ್ಕೆ ಹೋದ ಮೇಲೆ ನಾವೇನೋ ಎಣಿಸಿದ್ದೇವೆ ಭಾಳ ದೊಡ್ಡ ಇವರು ಒಂದು ಜಿಲ್ಲಾಧಿಕಾರಿ ಅವರು ನಮಗೆ ಭಾಳ ಇದು ಬಂದಿದ್ದಾರೆ ಅಂತ. ನೋಡಿದ್ರೆ ಆಮೇಲೆ ಹೊರಗೆ ಬರಲಿಲ್ಲ ಅವರು. ಸುಮ್ಮನೆ ಎಂತಕ್ಕೆ ಅಂತ DC ಇರುವುದಾದ್ರೆ ಸುಮ್ಮನೆ ಕುತ್ಕೊಳ್ಳೋದು ಒಳ್ಳೆಯದು. ಈ ಗ್ರಾಮೀಣ ಭಾಗದಲ್ಲಿ, ನಿಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ಯಾವುದಾದ್ರೂ ಈ ತರ ರಸ್ತೆ, ಅಸಮರ್ಪಕ ರಸ್ತೆ, ಇದರ ಬಗ್ಗೆ ಯಾವುದಾದ್ರೂ ಕೊರತೆ ಸಮಸ್ಯೆಗಳಿದೆಯಾ ನೀವು ನೋಡಿದ ಮಟ್ಟಿಗೆ? ಮೈನ್ ಹೈವೇ ನೋಡಿ, ಮೈನ್ ಹೈವೇ ಹೌದು. ಆದ್ರೆ ಈ ಒಂದು ಸರ್ವಿಸ್ ರಸ್ತೆ ಆಗಿರ್ಬೋದು, ಸುತ್ತಮುತ್ತಲಿನ ಪ್ರದೇಶದ ರಸ್ತೆಗಳಾಗಿರ್ಬೋದು, ಅಲ್ಲಿ ಮೈನ್ ಹೈವೇ ನೋಡಿ, ಎಷ್ಟು ಗುಂಡಿ ಎಲ್ಲ ತೋಡಿಟ್ಟಿದ್ದಾರೆ ನೋಡಿ. ಅದು ರೋಡ್ ಅಲ್ಲಿ ಬರ್ತಾರಲ್ಲ ಅವರು, ಕಾರ್ ಇಟ್ಕೊಂಡು. ನಿಮ್ಮ DC ಆಗ್ಲಿ ಯಾರಾಗ್ಲಿ ಬರ್ತಾರಲ್ಲ ಅದೇ ಹೈವೇ ಅಲ್ಲಿ. ಉಡುಪಿಯಿಂದ ಮಣಿಪಾಲ ಹೋಗ್ಲಿಕ್ಕೆ ರೋಡ್ ಒಂದು ಒಳ್ಳೇದು ಮಾಡಿ ಇಟ್ಟಿದ್ದಾರೆ. ಅವರು ಹೈವೇಗೆ ಎಲ್ಲಿ ಬರ್ತಾರೆ? ಅವ್ರು ಬರುವುದೇ ಇಲ್ಲ ಅಂದ್ರೆ. ಎಸ್, ಧನ್ಯವಾದ ಸರ್ ನಿಮ್ಮೆಲ್ಲ ಅಭಿಪ್ರಾಯಕ್ಕಾಗಿ. ಈಗ ಜಿಲ್ಲಾಧಿಕಾರಿಗಳ ವಿರುದ್ಧ ಧ್ವನಿ ಹೆಚ್ಚಾಗ್ತಿದೆ, ಆಕ್ರೋಶ ಹೆಚ್ಚಾಗ್ತಿದೆ. ನೋಡಿ, ಜಿಲ್ಲಾಧಿಕಾರಿ ಅವರು ಈಗ ಜಿಲ್ಲಾ ಉಸ್ತುವಾರಿ ಸಚಿವರದ್ದು ಹೇಳ್ತೀನಿ ನಾನು. ನೋಡಿ, ನಾವು ಹೋರಾಟ ಮಾಡ್ತಾ ಇದ್ದೇವೆ. ಯಾವುದೇ ಒಂದು ನಮಗೆ ಪ್ರತಿಕ್ರಿಯೆ ಅವರು ಇಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರದ್ದು ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು DC ಅವರಿಗೆ ಮಾತಾಡಬೇಕು, ಪತ್ರಿಕೆ ಮೂಲಕ ಆದರೂ ಹೇಳ್ಬೇಕು, ಹೀಗೆ ಮಾಡಬೇಕು, ಹೀಗೆ ಅವ್ರು ಈಗ 2-3-4 ದಿವಸ ಆಯ್ತು ಟೋಲ್ ಪ್ರಾರಂಭ ಆಗಿ. ಸಾವಿರಾರು ಪೊಲೀಸ್ ಅವರಿಟ್ಟು ಉಸುಲು ಮಾಡ್ತಾ ಇದ್ದಾರೆ ಜನರ ಹತ್ರ. ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ಒಂದು ಪತ್ರಿಕೆಯಲ್ಲಿ ನಾವು ನೋಡಿಲ್ಲ. ಅವರು ಮಾಡುವಂಥ ಕೆಲಸ ಅವರು ಕೇಂದ್ರ ಸರ್ಕಾರದ್ದಾಗಲಿ, MP ಅವರು ಇಲ್ಲ, ಶಾಸಕರು ನಮ್ಮೊಟ್ಟಿಗೆ ಈಗ ಇದ್ದಾರೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿ ಇರ್ತದೆ. ಜಿಲ್ಲಾಧಿಕಾರಿಯೊಟ್ಟಿಗೆ ಮಾತುಕತೆ ಮಾಡಬೇಕು, ಅದನ್ನು ಹೇಗೆ ಮಾಡಬೇಕು, ಜನರನ್ನು ಕರಿಬೇಕು, ಹೋರಾಟ ಸಮಿತಿಯವರನ್ನು ಕರಿಬೇಕು, ಮತ್ತು ಯಾವುದು ತೊಂದರೆ ಇದೆ ಅದನ್ನೆಲ್ಲ ಜಿಲ್ಲಾಧಿಕಾರಿಯ ಸನ್ಮುಖದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಮಾಡಬೇಕು. ಅದೇನು ಮಾಡಿಲ್ಲ. ಇವತ್ತು ಒಂದು ಮಾಹಿತಿ ನಮಗೆ ಬಂದಿದೆ, ಏನಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ರೇವಣ್ಣರವರ ಆಫೀಸಲ್ಲಿ ನಾಳೆ 3 ಗಂಟೆಗೆ ಮೀಟಿಂಗ್ ಇಟ್ಟಿದ್ದಾರೆ. ನೋಡಿ, ನಾವು ಒಂದು 2-3 ಜನ ಹೋಗ್ಬೋದು. ಆದರೆ ಇಲ್ಲಿ ನೋಡಿ, ಇಲ್ಲಿ ಭಾಳಷ್ಟು ಜನ ಹೋರಾಟ, ಭಾಳಷ್ಟು ಜನರಿದ್ದಾರೆ. ಅವರು ಇಲ್ಲಿ ಬಂದು, ಇಲ್ಲಿ ಜಿಲ್ಲಾಧಿಕಾರಿ ಅವರ ಹತ್ರ ಬಂದು ಮೀಟಿಂಗ್ ಮಾಡಬೇಕು. 1 ತಾರೀಕು ಟೈಮ್ ಕೊಟ್ಟಿದ್ದಾರೆ ಅವರು. ಇಷ್ಟು ಭಾಳ ಲೇಟ್ ಆಗಿದೆ. ಆದರೂ ನಾವು 1 ತಾರೀಕುವರೆಗೆ ಒಂದು ಸಮಾಧಾನ ರೀತಿಯಲ್ಲಿ ಇದ್ದೇವೆ. ಒಂದು ವೇಳೆ ಅವರು ಅದಕ್ಕೆ ನಮಗೆ ಈ ಜಿಲ್ಲಾಧಿಕಾರಿ ಅವರಾಗಲಿ, ಸಂಸದರಾಗಲಿ, ಶಾಸಕರಾಗಲಿ, ಉಸ್ತುವಾರಿ ಸಚಿವರಾಗಲಿ ನಮಗೆ ನ್ಯಾಯ ಕೊಟ್ಟಿಲ್ಲ ಅಂದರೆ ಇದೇ ರೀತಿ ಎಲ್ಲರೂ ಬೀದಿಗೆ ಇಳಿತಾರೆ, ಖಂಡಿತವಾಗಿ ಬೀದಿಗೆ ಇಳಿತಾರೆ. ಇದರಲ್ಲಿ ರಾಜಕೀಯ ಏನಿಲ್ಲ. ಯಾರು ಜನಪ್ರತಿನಿಧಿಗಳಿದ್ದಾರೆ, ಅವರಿಗೆ ಅಧಿಕಾರ ಇದೆ, ಅವರು ಮಾಡುವಂಥ ಸಹಕಾರ ಇದೆ ಜನರಿಗೆ. ಇದು ಏನು ಮಾಡೋದೇ ಇಲ್ಲ ಅವರು. ನಾವೇ ಹೋಗಿ ಹೋರಾಟ ಮಾಡೋದು, ಹೋರಾಟ ಸಮಿತಿಯವರು ಅವರು ಅಂತ ಹೇಳಿದರೆ ನಮಗೇನು
ಎಲ್ಲರೂ ಜೊತೆ ಸೇರಬೇಕಲ್ಲ. ಅವರು ಎಲೆಕ್ಷನ್ಗೆ ಮಾತ್ರ ಓಟು ಟೈಮಲ್ಲಿ ಕೈ ಮುಗಿದುಕೊಂಡು ಬರ್ತಾರೆ, ನಮಗೆ ಓಟ್ ಹಾಕಿ ಅಂತ ಹೇಳಿ. ಬಾಕಿ ಟೈಮಲ್ಲಿ ಜನರ ಸಮಸ್ಯೆ ನೋಡಲಿಕ್ಕೆ ಇಲ್ವಾ? ಇದೇನು 1 ವರ್ಷಕ್ಕೆ 2 ವರ್ಷಕ್ಕೆ, ಇದು 25 ವರ್ಷಕ್ಕೆ ಆಗುವಂಥ ಇದು ನಾವು ನೋಡಿ ಯಜಮಾಡಿ ಅವರು ಹೊರಗೆ ನಾವು ಮೀನು ತರಬೇಕಾದ್ರೆ ಮುಲ್ಕಿಗೆ ಹೋಗ್ಬೇಕು, ಇಲ್ಲಾಂದರೆ ಪಡುಬಿದ್ರಿಗೆ ಹೋಗ್ಬೇಕು. ನಮಗೆ 2-3 ಸಲ ಹೋಗ್ಬೇಕು ಬರಬೇಕು. 2-3 ಸಲ ನಮಗೆ ಟೋಲ್ ಕಟ್ಟಲಿಕ್ಕೆ ಸಾಧ್ಯ ಉಂಟಾ ಗಾಡಿಯಲ್ಲಿ ಹೋಗುವವರಿಗೆ? ಒಂದು ಸರ್ವಿಸ್ ರೋಡ್ ಒಂದು ಅರ್ಧ ಕಿಲೋಮೀಟರ್ ಯಜಮಾಡಿಯಲ್ಲಿ ಎಷ್ಟು ಜನ ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರು. ಪೊಲೀಸ್ ಅಧಿಕಾರಿ ಅವರೊಟ್ಟಿಗೆ ಹೇಳಿದ್ದೆ, ನಾವು ಹೆದ್ದಾರಿ ಪ್ರಾಧಿಕಾರದವರೊಟ್ಟಿಗೆ ಹೇಳಿದ್ದೆ, ಅರ್ಧ ಕಿಲೋಮೀಟರ್ ಸರ್ವಿಸ್ ರೋಡ್ ಮಾಡಿದ್ರು. ಅದೆಲ್ಲ ಅವರಿಗೆಲ್ಲ ಅಲ್ಲಿ ಬದಿಯಲ್ಲಿ ಇರುವ ಜಾಗದವರಿಗೆಲ್ಲ ದುಡ್ಡು ಕೊಟ್ಟು ಆಗಿದೆ. ಆದರೂ ಅರ್ಧ ಕಿಲೋಮೀಟರ್ ಮಾಡೋದಿಲ್ಲ ಅವರು. ಎಲ್ಲಿಯೇ ಒಂದು ಡಿವೈಡರ್ ಕೊಟ್ಟಿದ್ದಾರೆ, ಅಲ್ಲಿ ಸೂಜ್ಲಾನ್ ಒಂದು ಕಂಪನಿ ಉಂಟು, ಅವ್ರದ್ದು ದೊಡ್ಡ ದೊಡ್ಡ ಟ್ರಕ್ ಹೋಗ್ತದೆ, ಅದಕ್ಕೊಂದು ಕೊಟ್ಟಿದ್ದಾರೆ. ಅದೇ ಇದರಲ್ಲಿ ಡಿವೈಡರಲ್ಲಿ ನಾವು ಬಂದು ರಾಂಗ್ ಸೈಡಲ್ಲಿ ನಾವು ಯಜಮಾಡಿ ಗ್ರಾಮಕ್ಕೆ ಹೋಗಬೇಕು. ದಿನನಿತ್ಯ ಸ್ಕೂಲ್ ಮಕ್ಕಳು ಹೋಗ್ತಾರೆ, ಬಸ್ಸು ಅದು ಇದು ಹೋಗ್ತದೆ. ಎಷ್ಟು ಹೇಳಿ, ಆ ಹೆದ್ದಾರಿ ಪ್ರಾಧಿಕಾರದಲ್ಲಿ ಒಬ್ಬ ಅಧಿಕಾರಿ ಇದ್ದಾನೆ, ಎಂಥ ಒಂದು ಜನ ನಾವು ನೋಡಲೇ ಇಲ್ಲ ಅಧಿಕಾರಿದ್ದು. ಆ ಜನರಿಗೆ ಏನು ಈ ದೇಶದ ಭಾಷೆ ಬರೋದಿಲ್ಲ, ತೆಲುಗು ಮಾತಾಡ್ತಾರೆ. ನಾವು ಏನು ಮಾಡಬೇಕು ಹೇಳಿ? ಎಷ್ಟು ಹೇಳಿದರೂ ಕಿವಿಗೆ ಹೋಗುವುದೇ ಇಲ್ಲ ಜನರಿಗೆ. ಇಂಥಲ್ಲ ಅಧಿಕಾರಿಯನ್ನು ಇಟ್ಟು ಈ ಜಿಲ್ಲಾಧಿಕಾರಿ ಅದು ಸರಿಯಾಗಿ ಇದನ್ನು ವರದಿ ಮಾಡದೆ ಏಕಾಏಕಿ ಪೊಲೀಸ್ ಫೋರ್ಸ್ ತಂದಿಟ್ಟು ನಮ್ಮನ್ನು ಈ ಜೈಲಿಗೆ ಹಾಕಿದ ಥರ ಮಾಡಿ ಇವರು ಉಸುಲು ಮಾಡೋದಾದರೆ, ಆ ಟೋಲ್ ಕಂಪನಿಯವರು ಯಾಕೆ ಉಸುಲು ಮಾಡೋದು? ಜಿಲ್ಲಾಧಿಕಾರಿಯವರಿಗೆ ಅಲ್ಲಿ ಬಂದು ಪೊಲೀಸ್ ಇಲಾಖೆಯವರನ್ನು ಹತ್ತಿರ ಟೋಲ್ ಉಸುಲು ಮಾಡ್ಬೋದಲ್ಲ? ಅವರೇ ಕುತ್ಕೊಳ್ಳಿ ಕೌಂಟ್ರಲ್ಲಿ, ಪೊಲೀಸ್ ಅಧಿಕಾರಿಗೆ ಕುತ್ಕೊಂಡು ಉಸುಲು ಮಾಡಲಿ. ಎಸ್ ಸರ್, ಕಾರ್ಯಕ್ರಮವನ್ನು ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್ ವೀಕ್ಷಕರೇ, ಹೆದ್ದಾರಿ ಕಿರಿಕ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್ ವಿರಾಮದ ಬಳಿಕ ಮತ್ತೆ ಹೆದ್ದಾರಿ ಕಿರಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವಾಲ್ಸ್ಟನ್ ಡೇಸ್ ಅವರೇ, ಒಂದು ಪ್ರಶ್ನೆಯನ್ನು ಒಂದು ವೀಕ್ಷಕರು ಕೇಳಿದರು. ಪ್ಲ್ಯಾನಿಂಗ್ ಇಲ್ಲ ಯಾವುದೇ ಒಂದು ಕಾಮಗಾರಿಗೆ, ಎಫೆಕ್ಟ್ ಆಗ್ತಾ ಇದೆ. ಮಲ್ಪೆದು ಕಾಮಗಾರಿ ಆಗಿರ್ಬೋದು, ಅಂಬಲ್ಪಾಡಿ ಹೆಚ್ಚಾಗಿ ಅಪಘಾತಗಳು ಸಂಭವಿಸುವಂಥ ಒಂದು ಸೆಂಟರ್ ಪಾಯಿಂಟ್ ಅಂತ ಹೇಳ್ಬೋದು ಅಂಬಲ್ಪಾಡಿ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದು ಸರಿಯಾಗಿದೆ. ಯಾಕಂತ ಹೇಳಿದ್ರೆ ಯೋಜನೆ ಅಥವಾ ಪ್ಲ್ಯಾನಿಂಗ್ ಇಲ್ಲ ಎನ್ನುವಂಥದ್ದು ಈಗಾಗಲೇ ಪ್ರೂವ್ ಆಗಿದೆ. ಯಾಕಂದರೆ 7 ವರ್ಷದಲ್ಲಿ ಮುಗಿಬೇಕಾದ ಕಾಮಗಾರಿ 10 ವರ್ಷ ದಾಟಿದ್ರೂ ಮುಗಿಲಿಲ್ಲ. ಅದು ಸ್ಪಷ್ಟವಾಗಿ ಹೇಳುತ್ತೆ ಈ ಕಾರ್ಯಕ್ರಮಕ್ಕೆ ಯೋಜನೆ ಇಲ್ಲ ಅಥವಾ ಪ್ಲ್ಯಾನಿಂಗ್ ಇಲ್ಲ ಅಂತೇಳಿ. ನೋಡಿ, ಬಹಳಷ್ಟು ವರ್ಷಗಳ ಹಿಂದೆ ನಮ್ಮ ಜಿಲ್ಲೆ ಆಗಿರಲಿ, ಮಂಗಳೂರು ಜಿಲ್ಲೆ ಆಗಲಿ ಅಭಿವೃದ್ಧಿಪಡಿಸಿದಂಥ ಒಬ್ಬರು ವ್ಯಕ್ತಿ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತು, ಶ್ರೀನಿವಾಸ ಮಲ್ಯರು. ಏರ್ಪೋರ್ಟ್ ಆಗಿರಲಿ ಅಥವಾ ಬಂದರಾಗಿರಲಿ, ಇದೆಲ್ಲ ಅವರ ಸಾಧನೆ. ನೋಡಿ, ಆ ಕಾಲದಲ್ಲಿ ಅವರಿಗೊಂದು ಯೋಜನೆ ಇತ್ತು, ಅವರಿಗೊಂದು ಪ್ಲ್ಯಾನಿಂಗ್ ಇತ್ತು. ಊರಿನ ಅಭಿವೃದ್ಧಿಗೆ ಅಥವಾ ನಮ್ಮ ಸ್ಥಳೀಯ ಪ್ರದೇಶಗಳ ಅಭಿವೃದ್ಧಿ ಆಗಬೇಕಾದ್ರೆ ಈ ಬಂದರುಗಳು, ವಿಮಾನ ನಿಲ್ದಾಣಗಳು ಈ ಥರ ಎಲ್ಲ ಇರಬೇಕು ಅಂತೇಳಿ ಆವಾಗ, ಹೌದು, NITK ಅವರು ಆ ಕಾಲದಲ್ಲೇ ಯೋಚನೆ ಮಾಡಿದ್ದಾರೆ ಅಲ್ವಾ, ಪ್ಲ್ಯಾನಿಂಗ್ ಮಾಡಿದ್ದಾರೆ. ಬಟ್ ಈಗ ನಮ್ಮ ಇವರು ಬರೀ ಪ್ರದರ್ಶನದ ಗೊಂಬೆಗಳು ಅಥವಾ ರಾಜಕಾರಣ ಮಾಡೋದು ಅಥವಾ ಚುನಾವಣೆಗೋಸ್ಕರ ಮಾಡೋದು, ಇಂಥ ಒಂದು ದೊಡ್ಡ ಯೋಜನೆ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಗೋದು, ಆಮೇಲೆ ಅದನ್ನು ಯಾವುದೋ ಒಂದು ಕಂಪನಿಗೆ ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಆ ಕಂಪನಿಗೆ ಕೊಡೋದು, ಆ ಕಂಪನಿಯವರು ಅರ್ಧದಲ್ಲಿ ಅರ್ಧಂಬರ್ಧ ಮಾಡೋದು, ಆ ಕಂಪನಿಯನ್ನು ಇನ್ನೂ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಲಿಲ್ಲ. ಅಥವಾ ಸರ್ಕಾರ ಅಷ್ಟು ಮುತುವರ್ಜಿ ವಹಿಸುವುದಾದರೆ, ಜನರ ಕಲ್ಯಾಣ ಬಗ್ಗೆ ಮುತುವರ್ಜಿ ವಹಿಸುವುದಾದರೆ ಈ ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿ ಇನ್ನೊಂದು ಕಂಪನಿಗೆ ಈ ಕಾಮಗಾರಿಯನ್ನು ಹಸ್ತಾಂತರಿಸ್ಬೋದು ಅಲ್ವಾ. ಈಗ ಒಂದು ಪ್ರದೇಶದ ಅಭಿವೃದ್ಧಿ ತೋರಿಸುವಂಥದ್ದೇ ರಸ್ತೆಗಳು, ಅದು ಹೆದ್ದಾರಿ ಇರಲಿ, ಅದು ಒಳಗಿನ ರಸ್ತೆಗಳು ಕೂಡ ಇರಲಿ. ನಮ್ಮ ರಸ್ತೆಗಳೇ ಸಮರ್ಪಕವಾಗಿ ಇಲ್ಲದೇ ಇದ್ದರೆ, ನೋಡಿ ಕೆಲವು ಕಡೆ ಈಗ ಕಡಪಾಡಿಯಲ್ಲೇ ನೋಡಿ, ರಸ್ತೆ ದಾಟಬೇಕಾದ್ರೆ ಎಂಥ ಒಂದು ಸಾಹಸ ಪಡಬೇಕಾಗತ್ತೆ ಅಂತ ಹೇಳಿದರೆ, ಆ ಬೆಳಗಿನ ಹೊತ್ತು 8ರಿಂದ 11 ಗಂಟೆ ಅಥವಾ ಸಂಜೆ 4ರಿಂದ 7 ಗಂಟೆ ತುಂಬ ಕಷ್ಟ. ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ರಾತ್ರಿ ಸಂಚಾರ. ಹೈವೇಗಳಲ್ಲಿ ಲೈಟ್ಸ್ಗಳೇ ಇಲ್ಲ, ದೀಪಗಳೇ ಉರಿಯುವುದಿಲ್ಲ. ನೋಡಿ, ಬರ್ತಾ ಇರಬೇಕಾದ್ರೆ ಉದ್ಯಾವರದಲ್ಲಿ ಸೇತುವೆಯಲ್ಲಿ ನಿಮಗೆ ಹೈಮಾಸ್ಟ್ ದೀಪಗಳು ಕಾಣ್ತವೆ. ಅಲ್ಲಿ ಏನು ಅರ್ಧ ಮಾತ್ರ ಉರಿತವೆ ಅಲ್ಲಿ, ಅಂದರೆ ದಕ್ಷಿಣ ಭಾಗದ ದೀಪಗಳು ಮಾತ್ರ ಉರಿತದೆ, ಉತ್ತರ ಭಾಗದ ದೀಪಗಳು ಉರಿಯುವುದಿಲ್ಲ. ನೋಡಿ, ಅಲ್ಲಿ ಇರುವ ಎಫೆಕ್ಟು ಅಥವಾ ಅಲ್ಲಿ ನೀವು ವಾಹನ ದಾಟಿಸುವಾಗ ನಿಮಗೆ ಆಗುವಂಥ ಒಂದು ಏನು ಒಂದು ಆರಾಮವಾಗಿ ನೀವು ಬೈಕ್ ದಾಟಿಸ್ಬೋದು ಅಥವಾ ಗಾಡಿ ದಾಟಿಸ್ಬೋದು. ಯಾಕೆಂದರೆ ಅಲ್ಲಿ ಅದರ ಬೆಳಕು ಇಲ್ಲಿದೆ, ರೋಡ್ಗೆ ಬೀಳುತ್ತೆ. ಆಮೇಲೆ ಬನ್ನಿ, ಬರೀ ನಿಮಗೆ ಎದುರಿನ ಹೈ ಫೋಕಸ್ ಲೈಟ್ಗಳು ನಿಮ್ಮ ಕಣ್ಣು ಕುಗ್ತದೆ ಬಿಟ್ಟರೆ ನಿಮಗೆ ನಿಮ್ಮ ಇದೇ ಬ್ಯಾಲೆನ್ಸ್ ತಪ್ಪಿಸ್ತದೆ ಅಥವಾ ನಿಮಗೆ ಎಲ್ಲೆಲ್ಲೋ ಆಗ್ತದೆ. ಅದು ರಸ್ತೆಗಳು ಮತ್ತು ದೀಪಗಳು ಇಲ್ಲ. ಎಲ್ಲಿ ನೀವು ಕುಂದಾಪುರದಿಂದ ಹಿಡಿಯಿರಬೇಕಾ ತಲಪಾಡಿಯವರಿಗೆ ಎಷ್ಟು ಕಡೆ ಅದು ದೀಪಗಳಿವೆ. ಈ ಗಲ್ಫಲ್ಲೆಲ್ಲ ನೋಡಿ ನೀವು, ವಾಹನಗಳು ಡಿಮ್ ಲೈಟಲ್ಲಿ ವಾಹನಗಳು ಎಷ್ಟು ದೊಡ್ಡ ದೊಡ್ಡ ರಸ್ತೆಗಳನ್ನು ಕೂಡ ದಾಟ್ತವೆ. ಯಾಕಂದರೆ ಅಲ್ಲಿ ಅಷ್ಟು ಪ್ರಕಾರಮಾನ ಅಥವಾ ಅಷ್ಟು ಪ್ರಕಾಶಮಾನವಾದಂಥ ದೀಪಗಳು ಉರಿತವೆ. ನೋಡಿ, ಅದೊಂದು ದೊಡ್ಡ ಕೊರತೆ. ರಾತ್ರಿ ಸಂಚಾರ ಎನ್ನುವಂಥದ್ದು ಹೈ ರಿಸ್ಕ್ ಇಲ್ಲಿ.
ಅಲ್ವಾ? ಮತ್ತೆ ಅಪಘಾತಗಳು ಆಗುವಂಥದ್ದು, ಬ್ಯಾರಿಕೇಡ್ಗಳು ಇರುತ್ತೆ, ಅದೊಂದು ತೊಂದರೆ. ಬ್ಯಾರಿಕೇಡ್ಗಳು ಅದು ಪ್ರತಿಫಲಿಸ್ತವೆ, ಕೆಲವು ಕಡೆ ಪ್ರತಿಫಲನೆ ನೀಡಲ್ಲ. ಅದು ಒಂದೇ ಪ್ರಚಾರಕ್ಕಾಗಿ ಯಾವುದೋ ಕಂಪನಿಯ ವ್ಯಕ್ತಿಯ ಅಡ್ವರ್ಟೈಸ್ಮೆಂಟ್ಗಾಗಿ ಬ್ಯಾರಿಕೇಡ್ಗಳ ನಿರ್ಮಾಣ ಆಗ್ತದೆ, ಅಲ್ಲಲ್ಲಿ ಇಡುವುದು, ಅರ್ಧ ಕಿಲೋಮೀಟರ್ಗೆ ಬ್ಯಾರಿಕೇಡ್ಗಳು. ಅದನ್ನು ದಾಟಬೇಕಾದ್ರೂ ಒಂದು ಕಷ್ಟವೇ, ಅದೇ ನಮಗೆ ಸಮಸ್ಯೆ ಆಗ್ತದೆ ಕೆಲವು ಕಡೆ, ಅದೇ ಅಪಘಾತಕ್ಕೆ ಕಾರಣ. ಈಗ ದೊಡ್ಡ ದೊಡ್ಡ 16 ಟೈರ್ಗಳ ಲಾರಿಗಳೆಲ್ಲ ಆ ಬ್ಯಾರಿಕೇಡ್ ಅನ್ನು ಹೊಡೆದೇ ಹೋಗ್ತದೆ, ಅದಕ್ಕೆ ಗುದ್ಕೊಂಡು ಹೋಗುದು ಅಲ್ವಾ? ಎಷ್ಟು ಸಮಸ್ಯೆಗಳು. ಯಾಕಂದ್ರೆ ಅವರಿಗೆ ಅರಿವು ಇರುವುದಿಲ್ಲ, ಅಲ್ಲಿ ವಿದ್ಯುತ್ ದೀಪಗಳು ಕೂಡ ಇರುವುದಿಲ್ಲ, ಆ ಕಡೆಯಿಂದ ಬರುವಂತ ಡಿವೈಡರ್ ಇಂದ ಬರುವಂತ ದೊಡ್ಡ ದೊಡ್ಡ ಟ್ರಕ್ ಹೋಗೋ ಬ್ಯಾರಿಕೇಡ್ ಹೊಡೆದು ಬೈಕ್ ನವರಿಗೆ ಹೊಡೆದು ಸತ್ತದ್ದು ಇದೆ. ಮತ್ತೆ ಎಷ್ಟೋ ದಾಖಲೆಗಳಿವೆ ನಮ್ಮಲ್ಲಿ. ಅಂತೂ ಈ ಕಳೆದ ವರ್ಷಗಳಲ್ಲಿ ಪಡುವಂತ ಭವಣೆ ಇದೆ ಅಲ್ಲ, ಜನರು ನಿಜವಾಗಿ ಬಹಳ ಬೇಸರದ ವಿಷಯ. ಇದರ ಬಗ್ಗೆ ಅವರು ಹೇಳಿದ ಹಾಗೆ ರಾಜಕಾರಣಿಗಳು ಇದರ ಬಗ್ಗೆ ಪ್ರವೇಶಿಸಲೇಬೇಕು. ಸ್ಥಳೀಯ ನಮ್ಮ ಗುಲಾಮ್ ಅಹಮದ್ರವರ ಇವರಿದ್ದಾರಲ್ಲ, ಗುಲಾಮ್ ಅಹಮದ್ರವರು ಅವರಂಥ ಹೋರಾಟಗಾರರನ್ನ, ಅವರ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸಿಕೊಂಡು ರಾಜಕೀಯ ಅಥವಾ ರಾಜಕೀಯ ವ್ಯಕ್ತಿಗಳು, ಅವರು ಸ್ಥಳೀಯ MLAಗಳಾಗಿರಲಿ, MLCಗಳಾಗಿರಲಿ, MP ಗಳಾಗಿರಲಿ, ಅವರು ಇವರ ಜೊತೆ ಎಲ್ಲ ಸೇರಿಕೊಂಡು ಜನ ಬಲವನ್ನು ಪಡೆದು ಇದರ ಬಗ್ಗೆ ಹೋರಾಟ ಮಾಡಬೇಕು. ಆದಷ್ಟು ಶೀಘ್ರ ಇದರ ಒಂದು ವ್ಯವಸ್ಥೆ ಆಗಬೇಕು. ಇಲ್ಲದೇ ಇದ್ರೆ ಏನಾಗ್ತದೆ ಅಂತೇಳಿ ಇದು ಮುಗಿಯದ ಕಥೆ ಆಗುತ್ತೆ. ಇದು ಪ್ರತಿಭಟನೆಗಳು ಎಷ್ಟೋ ವರ್ಷಗಳಿಂದ ಆಗ್ತಾನೆ ಇದೆ. ಎಲ್ಲದಕ್ಕೂ ಪ್ರತಿಭಟನೆ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲ ಪ್ರತಿಭಟನೆ ಮಾಡಿಯೇ ತೆಗಿಬೇಕಾ ನಾವು? ಈಗ ಹಾಗೆ ಆಗಿದೆ, ಈಗ ಎಲ್ಲದಕ್ಕೂ ಪ್ರತಿಭಟನೆ ಮಾಡಿದ್ರೆ ಅದು ಎಲ್ಲಿ ತಲುಪಬೇಕು, ಅಲ್ಲಿ ಆ ನಮ್ಮ ಧ್ವನಿ ತಲುಪುವುದೇ ಇಲ್ಲ, ಇವರು ತಲುಪಿಸುವುದೇ ಇಲ್ಲ. ಈಗ ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಸರ್, ನಿಮ್ಮ ಯಾವ್ದಾದ್ರು ದೂರುಗಳು ಪ್ರಶ್ನೆಗಳಿದ್ರೆ ಕೇಳಬಹುದು. ಸರ್ ಸ್ವಲ್ಪ ಏರು ಧ್ವನಿಯಲ್ಲಿ ಮಾತಾಡಿ. ಹಾ ಹೇಳಿ ಸರ್, ಹೇಳಿ. ಇದು ಏನಂದ್ರೆ ಅನ್ಪ್ಲಾನ್ಡ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಎರಡನೇದಾಗಿ ಸರ್ಕಾರದವರು ಸ್ಥಳೀಯ ಆಡಳಿತವನ್ನು ನಿರ್ವರ್ತಿಸಿ ಮಾಡಿದ ಒಂದು ಪ್ರಾಜೆಕ್ಟ್ ಇದು. ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರನ್ನು ಅವರು ಆಗ್ಲಿಲ್ಲ, ಎಲ್ಲ ಅವ್ಯವಸ್ಥೆಗೆ ಕಾರಣ ಆಗಿದೆ. ಈಗೆಲ್ಲ ನೋಡಿದ್ರೆ ಇದನ್ನು ಯಾರತ್ರ ಹೇಳಿದ್ರು ಇದಕ್ಕೆ ಪರಿಹಾರ ಅಂದಿಲ್ಲ. ನಮ್ಗೆ ಈಗ ಎನಿಸ್ತದೆ, ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸ್ವಾತಂತ್ರ್ಯ ಬೇಡ, ಬ್ರಿಟಿಷ್ ನಮ್ಮನ್ನು ಒಳ್ಳೆದಿತ್ತು ಅಂತ ಕಾಣ್ತದೆ. ಈಗ ಪೂರ್ವ ಬಗ್ಗೆ ಇಷ್ಟೆಲ್ಲ ಸಲಹೆ ಆಗ್ತಾ ಉಂಟು. ಉಡುಪಿ ಜಿಲ್ಲೆ, ಮಂಗಳೂರೆಲ್ಲ ಬುದ್ಧಿವಂತರ ನಾಡು, ಎಲ್ಲ ಬುದ್ಧಿವಂತ ಹೌದು. ಆದ್ರೆ ಇಂಥ ಸಮಸ್ಯೆ ಬಂದಾಗ ನಾವು ಏನು ಮಾಡುದಿಲ್ಲ, ಅಲ್ಲಿ ಬೊಬ್ಬೆ ಹೊಡಿತೇವೆ, ಬರ್ತೇವೆ. ಜನಪ್ರತಿನಿಧಿಗಳು ಅವರಿಗೂ ನಮ್ಮ ಬುದ್ಧಿ ಗೊತ್ತುಂಟು, ಇವರು ಬುದ್ಧಿವಂತರು ಏನು ಮಾಡುವುದಿಲ್ಲ ಅಂತ. ಮಹಾರಾಷ್ಟ್ರದಲ್ಲಿ 6 ಕೋಲ್ ಮಾತುಗಳನ್ನು ಶಿವಸೇನೆಯವರು ಹೊಡೆದು ಬಿಸಾಡಿ ಹಾಕಿದ್ದಾರೆ, ಇವತ್ತಿನಲ್ಲಿ ಇಲ್ಲ. ಅಂತ ಕಾರ್ಯಪ್ರವೃತ್ತಿ ಬಂದ್ರೆ ಮಾತ್ರ ಇಲ್ಲಿ ಸರಿಯಾಗುವುದು. ಜಿಲ್ಲಾಡಳಿತ ಆಗ್ಲಿ, ಸಂಸದರಾಗ್ಲಿ, ಜನಪ್ರತಿನಿಧಿಯಾಗಲಿ ಯಾರು ಜನರಿಗೆ ಉಪಯೋಗವಾದ ಕೆಲಸ ನಮ್ಮ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗೆ ಮಾಡುದಿಲ್ಲ. ತಡಗಂಡಿತ, ಯಾಕಂದ್ರೆ ನಾವು ಇಷ್ಟು ಹೆಸರಿಂದ ಬರ್ತಾ ಇದ್ದೇವೆ, ಅವರಿಗೆ ಬಿದ್ದು ಇದೆಲ್ಲ. ಈಗ ಮಳೆ ಸಮಸ್ಯೆ ನೋಡಿ, ಕರ್ನಾಟಕದಲ್ಲಿ ಅಷ್ಟು ಸುತ್ತದ ಸಿಗ್ತದೆ, ಮಳೆ ಸಿಗ್ತದ, ಯಾರಾದ್ರೂ ನಗರ ಪರಿಸ್ಥಿತಿ ಈ ಮಳೆಯಿಂದಾಗಿ ಎಷ್ಟು ಜನಜೀವನ ಅಸ್ತವ್ಯಸ್ತ ಆಗಿದೆ ಅಂತ ಸರ್ಕಾರಕ್ಕೆ ಗೊತ್ತಿಲ್ಲ. ಈಗ ಇರುವಾಗ ನನ್ನ ಅನಿಸಿಕೆ, ನಮ್ಗೆ ಮತ್ತೊಮ್ಮೆ ಬ್ರಿಟಿಷರ್ ಬರ್ಬೇಕಂತ ಅನಿಸ್ತದೆ. ಸ್ಪಂದನ ಟಿವಿಯವರಿಗೆ ಧನ್ಯವಾದ, ಯಾಕಂದ್ರೆ ಪ್ರತಿ ಸಲ ನೀವು ಬರ್ತೀರಿ, ಅವರಿಗೆ ತಿಳಿಯುವಂತೆ ಹೇಳ್ತೀವಿ, ಆದ್ರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ. ನಮ್ಮ ಕೈಲಾದ ಪ್ರಯತ್ನವನ್ನ ನಾವು ಮಾಡ್ತಿದ್ದೇವೆ, ಜನರ ಒಂದು ಒಳ್ಳೆಯದಕ್ಕಾಗಿ ಅಂತಾನೆ ಹೇಳ್ಬೋದು. ಧನ್ಯವಾದಗಳು. ಎಸ್, ಧನ್ಯವಾದಗಳು ಸರ್, ಧನ್ಯವಾದಗಳು. ಈಗಷ್ಟೇ ಹೇಳಿದಂತ ಒಂದು ಪ್ರಶ್ನೆ, ಈಗ ಅಲ್ಲಿನ ಸುತ್ತಮುತ್ತಲಿನ ಜನರಿಗೆ ಯಾವ ರೀತಿಯ ಸವಲತ್ತು ಕೂಡ ಸಿಗ್ತಾ ಇಲ್ಲ. ಮೊದಲು ಹೇಳಿದ್ರು ಅಲ್ಲಿನ ಜನರಿಗಾದ್ರೂ ನಾವು ಕೇಳಿದೆ ನೋಡಿ, ಜಿಲ್ಲಾಧಿಕಾರಿ ಅವರು, ಇದೇ ಜಿಲ್ಲಾಧಿಕಾರಿ ಅವರು, ಉಸ್ತುವಾರಿ ಸಚಿವರು ಲೀಸ್ಟ್ ಮಾಡಿದ್ರು. ಮತ್ತೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಒಬ್ಬ ಬಂದು ಪಂಚಾಯಿತಿಯಲ್ಲಿ ಜನರ ಸಮಸ್ಯೆಯನ್ನು ಕೇಳಿದ್ರು. ಯಾವುದು ಒಂದು ನಯಾ ಪೈಸಾ ಕೆಲಸ ಮಾಡಲಿಲ್ಲ ಅವರು. ನೋಡಿ, ಈ ಟೋಲ್ ಪ್ರಾರಂಭ ಮಾಡುವಂಥ ಒಂದು ಜನರಿಗೆ ಮೋಸ ಮಾಡಲಿಕ್ಕೆ ಒಂದು ಮಾಡಿದ್ದಾರೆ. ಯಾಕೆಂದ್ರೆ ಇಲ್ಲಿ ಕಂಪನಿಯವರಿಗೆ ಟೋಲ್ ವಸೂಲು ಮಾಡುವಂಥ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ಒಂದನೆಯಾಗಿ ತಪ್ಪು, ಅವರು ಟೋಲ್ ವಸೂಲು ಮಾಡಿದ್ದು 100% ಕೆಲಸ ಆಗಬೇಕು, ಅದನ್ನು ಸಂಪೂರ್ಣ ಎಕ್ಸ್ಪ್ರೆಸ್ ಹೈವೇ ಆದ ಮೇಲೆ ಟೋಲ್ ಉದ್ಘಾಟನೆ ಮಾಡುವಂಥ ಕೆಲಸ, ಅದು ತಪ್ಪು ಮಾಡಿದ್ದಾರೆ. ಎರಡನೇ ಏನು, ಆ ಟೈಮಲ್ಲಿ ನಾವು ಹೋರಾಟ ಮಾಡಿದಾಗ ನಿಮಗೆಲ್ಲ ಅದು ಮಾಡಿಕೊಡ್ತೇವೆ, ಇದು ಮಾಡಿಕೊಡ್ತೇವೆ, ಅಲ್ಲಿ ಮೀಟಿಂಗ್ ಕರೆಯೋದು, ಇಲ್ಲಿ ಮೀಟಿಂಗ್ ಕರೆಯೋದು, ಮಂಗಳೂರಲ್ಲಿ ಕರೆಯೋದು, ಅಲ್ಲಿ ಇಲ್ಲಿ ಅಂತ ಕರೆಯೋದು, ನಮ್ಮನ್ನು ಸತಾಯಿಸ್ತಾ ಇದ್ರು ಅಧಿಕಾರಿಯವರು.
ಕಡೆಗೆ ಯಾವುದೇ ಮಾಡ್ತಾ ಇಲ್ಲ. ಕಡೆಗೆ ಏನು ಹೇಳಿದ್ರು K20 ಒಂದು ಫ್ರೀ ಬಿಟ್ಟರು, K20 ಗಾಡಿಯವರು ಫ್ರೀ ಬಿಟ್ಟರು. ಆದರೂ ಸ್ವಲ್ಪ ಸಮಾಧಾನ ಆಯಿತು ಜನರಿಗೆ, ನಮಗೆ ಲೋಕಲ್ಗೆ ತಗೊಳ್ಳೋದು. ಈಗ ನೋಡಿ ಏಕೆ K20ಗೆ ಪೊಲೀಸವರು 1,000 ಪೊಲೀಸವರು ತಂದು ಅಲ್ಲಿ ಹಾಕಿಬಿಟ್ಟು ನಮ್ಮನ್ನು ಗೇಟ್ ಹತ್ತಿರ ಹೋಗ್ಲಿಕ್ಕೆ ಬಿಡುತ್ತಿಲ್ಲ. 26ರಿಂದ ಹೌದು, ಯಾರ ಧೈರ್ಯದಲ್ಲಿ ಹೋಗುದು ಹೇಳಿ? ಈಗ ನಾವು ಜನಪ್ರತಿನಿಧಿಗಳಿಗೆ ನಾವು ಫೋನ್ ಹಾಕಿ ದಮ್ಮ ಹಾಕಬೇಕು, ಅಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್ ಅಂತೇಳಿ. ಏನು ನಮಗೇನು ಹುಚ್ಚಿ ಇರ್ತಿದ್ದ? ಇವರಿಗೆ ಓಟ್ ಹಾಕಿ ಕಳಿಸಿಬಿಟ್ಟು ಅಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಅವರು ಫೋನ್ ಮಾಡಿದೇ ಇರೋದು ನನಗೆ, ನೀವೆಲ್ಲ ಒಮ್ಮೆಲೆ ಇಟ್ಟರೆ ಆಗ್ತದ? ಒಮ್ಮೆಲೆ ಇಡದೆ ಮತ್ತೆ ಎಂತ ಮಾಡೋದು? ಸಾಯ್ದ ನಾವು? ನಮಗೆ ಹೇಳಿ ಮಾಡ್ತಾರ? ಜಿಲ್ಲಾಧಿಕಾರಿಯನ್ನು ಪತ್ರಿಕೆಯಲ್ಲಿ ಕೊಟ್ಟಿದ್ದಾರ ನಾವು ಟೋಲ್ ವಸೂಲಿ ಮಾಡ್ತಾ ಇದ್ದೀವಿ? ನವಯುಗ ಕಂಪನಿಯವರು ಏನೋ ಹೇಳಿಕೆ ಕೊಟ್ಟಿದ್ದಾರೆ. ಏನು ಸರ್ಕಾರ ಇಲ್ಲಿ ಉಡುಪಿಗೆ ಬೇರೆ ಸರ್ಕಾರ, ಮಂಗಳೂರಿಗೆ ಬೇರೆ ಸರ್ಕಾರವ? ಅಲ್ಲಿಗೆ ಸರ್ಕಾರ ಇದೆ ಅಲ್ವಾ? ಅವರೇನು ಯಾಕೆ ಮಾಡಿಲ್ಲ? ತಲಪಾಡಿಯಲ್ಲಿ ಟೋಲ್ ಇಲ್ವಾ? ಸುರತ್ಕಲ್ಲಲ್ಲಿ ಟೋಲ್ ಇಲ್ವಾ? ಇಲ್ಲಿ ಇವರ DC ಅವರಿಗೆ ಇಲ್ಲಿ ಒಳಗೆ ಕುತ್ಕೊಂಡು AC ಕುತ್ಕೊಂಡು ಬಿಟ್ಟು ಇವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ನೋಡಿ ಮರಳು ಸಮಸ್ಯೆ ಇದೆ, ಹಕ್ಕುಪತ್ರದ ಸಮಸ್ಯೆ ಇದೆ, ಯಾವುದು ಸರಿ ಮಾಡ್ತಾ ಇಲ್ಲ ಜಿಲ್ಲಾಧಿಕಾರಿ. ಅವ್ರಿಗೆ ಏನೋ ಒಂದು ಮದ ಏರಿದಾಗೆ ಆಗಿದೆ ಜಿಲ್ಲಾಧಿಕಾರಿ ಅವರಿಗೆ. ಜನರನ್ನು ಡೋಂಟ್ ಕೇರ್ ಮಾಡ್ತಾ ಇದ್ದಾರೆ. ಇಂಥ ಜಿಲ್ಲಾಧಿಕಾರಿಯವರನ್ನು ನಾವು ಬಿಡುವುದೇ ಇಲ್ಲ, ಇಲ್ಲಿ ಜಿಲ್ಲೆಯಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ ನಾವು. ಒಂದು ಎರಡನ್ನು ನೋಡಿ, ಉಸ್ತುವಾರಿ ಸಚಿವರು 1 ತಾರೀಕಿಗೆ ಬಂದು ನಮ್ಮ ಸಮಸ್ಯೆಯನ್ನು ಸರಿ ಮಾಡಬೇಕು. ಇಲ್ಲ ಅಂದರೆ ಉಸ್ತುವಾರಿ ಸಚಿವರ ವಿರುದ್ಧವೂ ನಾವು ಹೋರಾಟ ಮಾಡ್ತೇವೆ, ಬಿಡುವುದಿಲ್ಲ ನಾವು. ಜನರನ್ನು ದಂಗೆ ಇಳಿಸ್ತೇವೆ, ಜನರನ್ನು ಬೀದಿ ಇಳಿಸ್ತೇವೆ ನಾವು. 100ಕ್ಕೆ 100 ಇಲ್ಲಿ ಜಿಲ್ಲೆಯಲ್ಲಿ ನೋಡಿ ನಾವು ಆ ಟೋಲನ್ನು ಒಡೆದು ಹಾಕುವಂತ ಕೆಲಸ ನಾವು ಮಾಡ್ತೇವೆ. ಈಗ ನೀವು ಹೇಳಿದಾಗೆ ಒಂದು ಸಭೆಯನ್ನ ಕರೆದಿದ್ದಾರೆ, ಮೀಟಿಂಗ್ ಅನ್ನ ಕರೆದಿದ್ದಾರೆ ಅಂತ ಹೇಳಿ ಕರೆದಿದ್ದಾರೆ. 1 ತಾರೀಕು ಅಂತ ಕರೆದಿದ್ದಾರೆ. ಮೊನ್ನೆ 28 ತಾರೀಕು ನೋಡಿ, 26ಕ್ಕೆ ಟೋಲ್ ಚಾಲು ಮಾಡಿದ್ದಾರೆ, 28ಕ್ಕೆ ಜಿಲ್ಲಾ ಉಸ್ತುವಾರಿ ಸಭೆ ಅಂತ ಕರೆದಿದ್ದಾರೆ. ಆ 28ಗಾದ್ರೂ ಮಾಡಿದ್ರೆ ಆಗ್ಬೋದಿತ್ತಲ್ಲ. ಉಸ್ತುವಾರಿ ಸಚಿವರು ಬಂದಿಲ್ಲ, ಕ್ಯಾನ್ಸಲ್ ಮಾಡಿದ್ರು, 1 ತಾರೀಕಿಗೆ ಇಟ್ಟಿದ್ದಾರೆ. ನೋಡಿ, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಜನರೆಲ್ಲ ಪರದಾಡ್ತಾ ಇದ್ದಾರೆ. ಜನರಿಗೆ ಈ ಬಹಳ ಕಷ್ಟ ಆಗಿ 1-2 ಲೀಟರ್ ಡೀಸೆಲ್ ಹಾಕುವಂತ ಪರಿಸ್ಥಿತಿ ಬಂದಿದೆ. ಈಗ 100 ರೂಪಾಯಿ 200 ರೂಪಾಯಿ ಡೀಸೆಲ್ ಹಾಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ಟೋಲ್ ಈ ಉಸ್ತುವಾರಿ ಸಚಿವರು ಅದು ಅವರಿಗೆ ಗಮನಕ್ಕೆ ಬರುವುದಿಲ್ವಾ? ಅವ್ರು ಬರ್ಬೇಕಿತ್ತಲ್ಲ. ಈಗ ಬ್ಯಾಂಗ್ಳೂರಲ್ಲಿ ಮೀಟಿಂಗ್ ಕರೆದಿದ್ದಾರೆ. ಬ್ಯಾಂಗ್ಳೂರಲ್ಲಿ ಮೀಟಿಂಗ್ ಕರೆದು ನಾಳೆ ಸಚಿವ ರೇವಣ್ಣ ಅವರ ಸನ್ಮುಖದಲ್ಲಿ ಒಂದು ಮೀಟಿಂಗ್ ಕರೆದಿದ್ದಾರೆ. ಅದು ಏನಾಗ್ತದೆ ಅಂತ ನಾಳೆ ಗೊತ್ತಾಗ್ತದೆ. ನೋಡಿ, ನಾವು ಅವರಿಗೆ ಹೇಳಿದ್ದೇವೆ ಏನಂತ ಹೇಳಿ, ಈಗ ಕೆಲಸ ಮಾಡುವಂಥದ್ದು ಮಾಡಲೇಬೇಕು ಅವರು, ಹೆದ್ದಾರಿ ಅವರು. ಅದರ ವಿರುದ್ಧ ನಾವು ಹೋರಾಡ್ತೇವೆ. ಟೋಲನ್ನು ಈಗ ಯಥಾಸ್ಥಿತಿ ಹೇಗೆ ಇತ್ತು ಹಾಗೆ ಮಾಡಬೇಕು. ಇಲ್ಲ ಅಂದರೆ ಅವರಿಗೊಂದು ಕಂಪನಿಯವರಿಗೊಂದು ಪೆನಲ್ಟಿ ಹಾಕಬೇಕು. ಅವ್ರಿಗೆ ಏನಂತ ಹೇಳಿದರೆ, ನಿಮ್ಮ ಸಂಪೂರ್ಣ 100% ಆದ ಮೇಲೆ ಸಮೀಕ್ಷೆ ಮಾಡಿ ಆಮೇಲೆ ಟೋಲ್ ವಸೂಲು ಮಾಡಬೇಕು. ಅಷ್ಟರವರೆಗೆ ಬಂದ್ ಮಾಡಬೇಕು ಟೋಲನ್ನು. ಯಾಕೆ ಇವರು ಸಹಕಾರ ಮಾಡಬೇಕು? ಪಕ್ಷ ಯಾವುದೇ ಆಗಲಿ, ಕೇಂದ್ರ ಸರ್ಕಾರದ್ದು ಯೋಜನೆ ಇದಾಗಿದೆ. ಸಂಸದರು ನಮಗೆ ಕೈಗೆ ಸಿಗ್ತಾ ಇಲ್ಲ. ಅವ್ರು ಎಲ್ಲಿದ್ದಾರೆ ಏನಿದ್ದಾರೆ ನಮಗೆ ಗೊತ್ತಿಲ್ಲ. ಅವರು ಬೇರೆ ಕಡೆ ರಾಜ್ಯದ್ದೆಲ್ಲ ಮಾತಾಡ್ತಾರೆ. ಆದರೆ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿ ಇದೆ, ಸರ್ಕಾರಕ್ಕೆ ತಿಳಿಸಬೇಕು, ಅದನ್ನು ವ್ಯವಸ್ಥೆ ಮಾಡಬೇಕು. ಉಸ್ತುವಾರಿ ಸಚಿವರು ಏನು ಹೇಳ್ತಾರೆ ಪಬ್ಲಿಕ್ಗೆ ಗೊತ್ತಾಗಬೇಕು. ಮಾಧ್ಯಮದಲ್ಲಿ ಆಗಲಿ ಪತ್ರಿಕೆಯಲ್ಲಿ ಅವ್ರದ್ದು ಏನು ಸುದ್ದಿ ನಾವು ನೋಡಿಲ್ಲ ಇಷ್ಟರವರೆಗೆ. 1 ತಾರೀಕಿಗೆ ಮೀಟಿಂಗ್ ಮಾಡ್ತೇವೆ ಅಂತ ನಿನ್ನ ADC ಹೇಳಿದ್ದಾರೆ, ಅದರ ಭರವಸೆಯಲ್ಲಿ ಇದ್ದೇವೆ ನಾವು. ಇದು ಎಂತ ಇದು ಜನಪ್ರತಿನಿಧಿಗಳ ಅವಸ್ಥೆ ಎಂತದ್ದು? ವಾಲ್ಸ್ಟನ್ ಡೇಸ್ ಅವರೇ, ಈಗ ಇದಕ್ಕೊಂದು ಪರಿಹಾರ ಏನು? ಈಗ ಯಾವುದೇ ಒಂದು ಸವಲತ್ತು ಸಿಗ್ತಾ ಇಲ್ಲ, ಸುತ್ತಮುತ್ತಲಿನ ಜನಗಳಿಗೆ ಯಾವುದು ಪರಿಹಾರ ಸಿಗ್ತಾ ಇಲ್ಲ. ಮುಂದಕ್ಕೆ ಜನಪ್ರತಿನಿಧಿಗಳಾಗಿರ್ಬೋದು ಯಾವ ರೀತಿಯ ಒಂದು ಕ್ರಮವನ್ನು ತಗೊಳ್ಬೇಕು ಇದರ ವಿರುದ್ಧ? ನೋಡಿ, ಅದೇ ನಾನು ಹೇಳಿದೆ, ಜನಪ್ರತಿನಿಧಿಗಳು ಇದರ ಬಗ್ಗೆ ನಿಜವಾಗಿಯೂ ಕ್ರಮ ತಗೊಳ್ಬೇಕಾಗುತ್ತೆ. ಯಾಕೆಂದರೆ ಅವರು ಪವರ್ಫುಲ್ ಆಗಿರ್ತಾರೆ, ಅಧಿಕಾರ ಇರುತ್ತೆ ಅವರಿಗೆ. ಅವರು ಯಾವ ರೀತಿಯಲ್ಲೂ ಕೂಡ ಇದಕ್ಕೂ ಪರಿಹಾರ ಕೊಡ್ಬೋದು. ಅವರೊಟ್ಟಿಗೆ ಜನ ಬೆಂಬಲ ಖಂಡಿತ ಇದೆ. ಯಾಕೆಂತ ಹೇಳಿದ್ರೆ, ಇದು ನಾವು ಅನುಭವಿಸುವ ಸಮಸ್ಯೆಗಳು ಅಥವಾ ಸ್ಥಳೀಯ ಸಾರ್ವಜನಿಕರು ಅನುಭವಿಸುವ ಸಮಸ್ಯೆ ಇದು. ಜನ ಬಂದೇ ಬರ್ತಾರೆ. ನೀವು ರಾತ್ರಿ 12 ಗಂಟೆ ಕರೆದು ಜನ ಬರ್ತಾರೆ. ಯಾಕೆಂತ ಹೇಳಿದ್ರೆ, ನಮ್ಮ ಸ್ಥಳೀಯ ಪ್ರದೇಶಗಳಲ್ಲಿ ಉದ್ಭವಿಸಿರುವಂಥ ಸಮಸ್ಯೆ ಇದು. ನಮಗೆ ಅವರು ಲೀಡರ್ಶಿಪ್ ಅಥವಾ ಅವರು ನಾಯಕತ್ವ ವಹಿಸಿಕೊಂಡರೆ ಎಲ್ಲಿ ಧ್ವನಿ ತಲುಪಬೇಕು, ನಮ್ಮದು ಎಲ್ಲಿ ಸಂದೇಶ ಹೋಗಬೇಕು ಅಲ್ಲಿ ಸರಿಯಾಗಿ ಸಮರ್ಪಕವಾಗಿ ಹೋಗುವ ಸಾಧ್ಯತೆಗಳು ಇರ್ತದೆ. ಈಗ ಇವರು ಸಂಸತ್ನಲ್ಲಿ ಧ್ವನಿ ಎತ್ತಬಹುದು, ನಮ್ಮ ಶಾಸಕರು ಅಥವಾ ಇವರು ನಮ್ಮ ಸಂಸತ್ತರು ಇದ್ದಾರೆ ಇಲ್ಲಿ, ಅವರು ಮಂಗಳೂರಿನವರು ಸಂಸತ್ನಲ್ಲಿ ಇದರ ಬಗ್ಗೆ ಪ್ರಬಲ ಧ್ವನಿ ಎತ್ತಿದರೆ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಬರಬಹುದು ಅಲ್ವಾ? ಮತ್ತು ಈಗ ನೋಡಿ, ಅದೇ ನಾನು ಹೇಳಿದಾಗೆ ಹೈವೇಯಲ್ಲಿ ಅಸ್ತವ್ಯಸ್ತ ಅವ್ಯವಸ್ಥೆ, ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಒಂದು ಕನೆಕ್ಟಿಂಗ್ ರೋಡ್ಗಳು ಸಮಸ್ಯೆ, ಈ ರೀತಿ ಸಮಸ್ಯೆಗಳು, ವಿದ್ಯುತ್ ದೀಪಗಳ ಸಮಸ್ಯೆ, ಈ ಸಮಸ್ಯೆಗಳು ಎಲ್ಲ ಕಡೆ ಇರಬೇಕಾದ್ರೆ ಇವರು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಟೋಲ್ ಕಲೆಕ್ಟ್ ಮಾಡುವ ವಿರೋಧವಾಗಿ ಜನ ಸಂಘಟನೆ ಆಗ್ತಾ ಇದ್ರು ಕೂಡ ಇವರು ಮತ್ತೆ ಮತ್ತೆ ಮುಂದುವರಿತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಈಗ ನೋಡಿ K20 ಅವರಿಗೆ ಯಜಮಾಡಿಯಲ್ಲಿ ಇರ್ಬೋದು, ಶಾಸನದಲ್ಲಿ ಅವರಿಗೂ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಲ್ವಾ? ಅಲ್ಲಿ ಸುರತ್ಕಲ್ನಲ್ಲಿ K19 ಅವರಿಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇವರು ಮತ್ತು ಬೆಳೀತಾ ಇದ್ದಾರೆ.
ನಾವು ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ, ಇವರು ನಮಗೆ ಮತ್ತು ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ ಅಲ್ವಾ. ಸೊ ಇದು ಒಂದು ಪ್ರಶ್ನೆ, ಪರಿಹಾರ ಆಗುತ್ತಾ ಇಲ್ವಾ ಏನು ಅಂತ ಹೇಳ್ಕೊಂಡು ಅಲ್ವಾ. ಈಗ ನಾವು ಹೋಗಿ ಬಿದ್ದು ರಸ್ತೆಯಲ್ಲಿ ಬಿದ್ದುಕೊಂಡು ಸತ್ತು ಅಥವಾ ನಾವು ಅಂಗವನಾಗಿ ಅಥವಾ ಕೈಕಾಲು ಕಳ್ಕೊಂಡು ಮತ್ತೆ ಅವ್ರಿಗೆ ಟೋಲ್ ಪಾವತಿಸುವುದು, ಇದು ಒಳ್ಳೆ ಕತೆ ಅಲ್ವಾ. ಈ ರೀತಿ ಆಗಿದ್ರೆ ಬಹಳ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ನೋಡಿ, ನಾವು ಚುನಾವಣೆಯಲ್ಲಿ ಬರ್ತೇವೆ, ಚುನಾವಣೆಯಲ್ಲಿ ಒಂದು ಆಶ್ವಾಸನೆಗಳನ್ನು ಕೊಟ್ಟು ಬರ್ತೇವೆ. ಜನಪ್ರತಿನಿಧಿಗಳು ಅವರಷ್ಟಕ್ಕೆ ಸ್ವಲ್ಪ ಹೊತ್ತು ಕೂತು ಇದನ್ನು ಆಲೋಚನೆ ಮಾಡಬೇಕು, ಜನರಿಗೆ ಎಲ್ಲಿ ತೊಂದರೆ ಆಗ್ತಾ ಇದೆ, ಟೋಲ್ ಗೇಟ್ಗಳ ಬಗ್ಗೆ ಯಾಕೆ ಜನ ಇಷ್ಟು ಸಂಘಟನೆ ಮಾಡ್ಕೊಂಡಿದ್ದಾರೆ, ಜನ ಒಟ್ಟಾಗಿದ್ದಾರೆ, ಜನ ಪ್ರತಿಭಟಿಸ್ತಾ ಇದ್ದಾರೆ ನೋಡಿ. ಪ್ರತಿಯೊಬ್ಬರ ಫೋನ್ ಮಾಡಿದವರ ಧ್ವನಿಯಲ್ಲೂ ಕೂಡ ಆಕ್ರೋಶ ಇದೆ ನೋಡಿ. ಅದು ರಾಜಕಾರಣಿಗಳ ಮೇಲೆ ಜಾಸ್ತಿ ಆಕ್ರೋಶ ಇದೆ ಅಲ್ವಾ. ಅವರು ಈಗ ಈ ಒಂದು ಸಮಸ್ಯೆಯನ್ನು ಪರಿಹರಿಸಲಿಲ್ಲ ಅಂತ ಹೇಳಿದ ಕೂಡಲೇ ಜನ ಸಂಘಟನೆ ಆಗೋದು, ಜನ ದಂಗೆ ಹೇಳೋದಲ್ವಾ. ಈಗ ನೋಡಿ, ಇನ್ನು DC ಅವರ ಮೇಲೂ ಕೂಡ ಬಹಳಷ್ಟು ಕೆಂಡಗಾರ್ತಾ ಇದ್ದಾರೆ, ಅವರನ್ನು ವರ್ಗಾಯಿಸಬೇಕು, ಅವರ ಕರ್ತವ್ಯ ಮಾಡಿಲ್ಲ ಅಲ್ವಾ. ಈಗ ಅವರು ಸರಿಯಾಗಿ ನಿಭಾಯಿಸಬೇಕು. ಹೌದು, ಜಿಲ್ಲೆಯ ಅಧಿಕಾರಿ ಅಂತ ಹೇಳಿದ್ರೆ ಅವರು ಸುಪ್ರೀಂ ಅಲ್ವಾ. ಆಮೇಲೆ ನೆಕ್ಸ್ಟ್ ಇವರು ಹೇಳಿದಾಗೆ ಜಿಲ್ಲಾ ಉಸ್ತುವಾರಿಗಳು, ಇವ್ರು ಇಬ್ರು ಗಟ್ಟಿಯಾಗಿದ್ರೆ ನಾನು ಹೇಳುವ ಪ್ರಕಾರ ನಮ್ಮ MLA MP MLCಗಳನ್ನು ಅಗತ್ಯ ಇಲ್ಲ, ಇವರು ಇಬ್ಬರ ಹತ್ರನೇ ಸಾಧ್ಯ. ಇನ್ನು ನಮ್ಮ ಹೋರಾಟ ಜನಪ್ರತಿನಿಧಿಗಳ ವಿರುದ್ಧವೇ ಮಾಡ್ತೇವೆ ನಾವು. ಯಾಕೆಂದ್ರೆ ಚುನಾವಣಾ ಸಂದರ್ಭದಲ್ಲಿ ಇವರು ಎಣಿಸಿದ್ದಾರೆ ಏನಂದ್ರೆ, ನಾವು ಹಣ ಖರ್ಚು ಮಾಡಿದ್ರೆ ನಾವು ಗೆಲ್ತೇವೆ ಅಂತೇಳಿ. ಜನರು ಏನು ಮಾಡಿದ್ರು ಜನರಿಗೆ ಇದಾಗ್ತದೆ ಅಂತ ಆ ಥರ ಎಣಿಸಿದ್ದಾರೆ ಇವರು. ನೋಡಿ, ಇದು ಭಾಳ ಡೇಂಜರ್ಸ್ ಪೊಸಿಷನ್ ಆಗಿದೆ ನೋಡಿ. ಇದು 1 ವರ್ಷ 2 ವರ್ಷ ಕಲೆಕ್ಷನ್ ಮಾಡಿದ್ರೆ ತೊಂದರೆ ಇಲ್ಲ, ಹೇಗಾದರೂ ಹೋಗ್ತಾ ಇದೆ 1-2 ವರ್ಷ ಅಂತೇಳಿ. 25 ವರ್ಷ, ಇನ್ನು 25 ವರ್ಷ ಆದ ಮೇಲೆ ಮತ್ತೇನು ಮಾಡ್ತಾರೆ, 10 ವರ್ಷ ಜಾಸ್ತಿ ಮಾಡ್ತಾರೆ ವಾಪಸ್, ಅದು ಇದು ರಿಪೇರಿಂಗ್ ಅದು ಇದು ಅಂತೇಳಿ ಅಂತೆಲ್ಲ. ಇದು ದೊಡ್ಡ ಒಂದು ನರಕದ ಗುಂಡಿಯಾಗಿದೆ ನಮಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ. ನೋಡಿ, ಆ ಟೋಲ್ ಗೇಟಲ್ಲಿ ನೋಡಿ, ಒಂದು ಆಂಬುಲೆನ್ಸ್ ಇರಬೇಕು, ಒಂದು ಸ್ಕ್ರೈನ್ ಇರಬೇಕು. ಅಲ್ಲಿ ಆಕ್ಸಿಡೆಂಟ್ ಆದರೆ 2 ಗಂಟೆ, 2 ಕಿಲೋಮೀಟರ್ ಆ ಕಡೆ ಆಕ್ಸಿಡೆಂಟ್, 2 ಗಂಟೆ ಅವರು ಬರುವುದಿಲ್ಲ, ಸ್ಕ್ರೈನ್ ಬರುವುದಿಲ್ಲ. ಕಡೆಗೆ ಒಂದು JCP ಎಲ್ಲಿಂದಾದರೂ ತರ್ತಾರೆ. ನಾನು ಕಣ್ಣಾರ ನೋಡಿದ್ದೇನೆ, ಪೊಲೀಸ್ನವರು ಇದ್ದರು ಒಂದು ಟೈಮಲ್ಲಿ, ಒಂದು ವರ್ಷ ಮೊದಲು. ಆ JCP ಇಂದ ಒಂದು ಬಸ್ಸನ್ನು ಎತ್ತಿ ಈ ಕಡೆ ಹಾಕಿದರು, ಆ ಕಡೆಯಿಂದ 3 ಪಲ್ಟಿ ಆ ಕಡೆ ಬಿತ್ತು ಬಸ್. ನೋಡಿ ಎಂಥ ಅವಸ್ಥೆ ನೋಡಿ. ಅವರ ಟೋಲ್ನವರನ್ನು ಯಾರು ಕೇಳುವವರು ಇಲ್ಲ. ಟಾಯ್ಲೆಟ್ ಅವಸ್ಥೆ ನೋಡಿ ಅಲ್ಲಿ ಒಂದು. ಎರಡನೇ, ಪ್ರತಿ ಒಂದು ಟೋಲಲ್ಲಿ ಒಬ್ಬನೇ ಇರಬೇಕು, ಪ್ರತಿ ಕಡೆ ಆಲ್ ಇಂಡಿಯಾದಲ್ಲಿ ಒಬ್ಬ ಮಾತ್ರ ಕಲೆಕ್ಷನ್ ಮಾಡ್ತಾನೆ. ಅವನು ಬಿಟ್ಟರೆ ಒಂದು ವಾಚ್ಮ್ಯಾನ್ 1-2 ಜನ ಇರ್ತಾರೆ. ಫಾಸ್ಟಾಗ್ ಇರ್ತದೆ, ಫಾಸ್ಟಾಗಲ್ಲಿ ಒಂದು ವಾಚ್ಮ್ಯಾನ್ ಇರ್ತಾನೆ. ಅದು ಬಿಟ್ಟರೆ ಇಲ್ಲಿ ನೋಡಿ, ನೀವು ಉಡುಪಿ ದಕ್ಷಿಣ ಕನ್ನಡ ನೋಡಿ, ಎಲ್ಲ ಗುಂಡಗಳು 3-4 ಗುಂಡಗಳು ಒಂದೊಂದು ಕೌಂಟ್ರಿಗೆ, ಆ ಕಡೆ ಈ ಕಡೆ ಮಾತಾಡಿದ ತಕ್ಷಣ ಹೊಡಿಲಿಕ್ಕೆ ಬರ್ತಾರೆ. ಒಂದು ಪೊಲೀಸ್ ಅಧಿಕಾರಿಯವರು ಅದರ ಬಗ್ಗೆ ಯಾವುದೇ ಇದು ಮಾಡ್ತಾ ಇಲ್ಲ ನೋಡಿ. SP ಸಾಹೇಬರು ಫೋನಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಅಲ್ಲಿ ಬ್ಲಾಕ್ ಆಗ್ತದೆ, ಟೋಲ್ನ ಎಲ್ಲ ಕೌಂಟ್ರನ್ನು ಓಪನ್ ಮಾಡಬೇಕು, ಮಾಡಿಲ್ಲ ಅಂದರೆ ಕ್ರಿಮಿನಲ್ ಕೇಸ್ ಆಗ್ತೇನೆ ಅಂತ. ನಾನೇ ತುಂಬ ಸಲ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಹೇಳಿದ್ದೇನೆ. ಆದರೆ ಇಷ್ಟರವರೆಗೆ ಅವರಿಗೆ ಯಾವುದೇ ಕ್ರಿಮಿನಲ್ ಕೇಸ್ ಹಾಕಿಲ್ಲ. ಅವರು 1-2 ಟೋಲನ್ನು ಓಪನ್ ಮಾಡಿ ಗಂಟೆ ಗಟ್ಟಲೆ ಬ್ಲಾಕ್ ಮಾಡ್ತಾರೆ. ಇಂಥದ್ದೆಲ್ಲ ವ್ಯವಸ್ಥೆ ಇದೆ. ನಾವು ಶಾಲೆಗೆ, ಅಲ್ಲಿಂದ ನಮ್ಮ ಯಜಮಾಡಿಯಲ್ಲಿ ಆ ಕಡೆಯಿಂದ ಶಾಲೆಗೆ ಬರುವಂಥ, ದೇವಸ್ಥಾನಕ್ಕೆ ಮಸೀದಿಗೆ ಬರುವಂಥ ಜನರಿಗೆ ನಾವು ಹೇಳಿದ್ದೀವಿ, ಒಂದು ಪೊಲೀಸ್ ಆದರೂ ಅಲ್ಲಿ ಹಾಕಿ, ಇಲ್ಲ ಅಂದರೆ ನಮಗೆ ಬ್ಯಾರಿಗೇಡ್ ಆದರೂ ಸರಿ ಹಾಕಿ ಅಲ್ಲಿ ಕಟ್ ಮಾಡಿ ನಮಗೆ ಕೊಡಿ ಹೋಗ್ಲಿಕ್ಕೆ. ಜನರು ಶಾಲೆಗೆ ಬರಬೇಕು, ಆ ಕಡೆ ಹೈವೇಯಿಂದ ದಾಟಬೇಕು, ಈ ಕಡೆಯಿಂದ ಆ ಕಡೆಗೆ ಸ್ಕೈ ವಾಕ್ ಆಗುವ ತನಕ ಅದನ್ನಾದರೂ ಮಾಡಿ. ಅದು ಮಾಡಿಲ್ಲ. ಯಜಮಾಡಿಯಿಂದ ಈಗ ಒಂದು ಒಳಗೆ ಟೋಲ್ ಮಾಡಿದ್ದಾರೆ, ಬಸ್ ಆಗಲಿ ಕಾರ್ ಆಗಲಿ ಸಡನ್ನಾಗಿ ಟರ್ನ್ ಆಗಲಿಕ್ಕೆ ಆಗೋದಿಲ್ಲ. ಅಲ್ಲಿ ಏನಾಗಿದೆ, ಒಂದು ಸ್ವಲ್ಪ ತೆಗೆದಿದ್ದಾರೆ, ಒಂದ್ಸಲ ಎದುರು ಮುಂದೆ ಹೋಗ್ಬೇಕು, ಹೈವೇಯಲ್ಲಿ ಗಾಡಿ ಕರೆಕ್ಟ್ ಟರ್ನ್ ಮಾಡಬೇಕು, ಅಂತ ಜಾಗದಲ್ಲಿ ವಾಪಸ್ ಟೋಲ್ ಮಾಡಿದ್ದಾರೆ. ಇದು ನೋಡಿ, ಈಗ ಪೊಲೀಸ್ ಅಧಿಕಾರಿ ಅವರನ್ನು ಇಟ್ಟು ಹೋರಾಟದವರನ್ನು ದಮನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇದಕ್ಕೆ ಜನಪ್ರತಿನಿಧಿಗಳು ಬಂದು ಅಲ್ಲಿ ನಿಲ್ಬೇಕು. ನಿಂತರೆ ಎಲ್ಲರೂ ಬರ್ತಾರೆ, ಶಾಸಕರಾಗಲಿ ಸಂಸದರಾಗಲಿ ಉಸ್ತುವಾರಿ ಸಚಿವರಾಗಲಿ ಆ ಜಾಗಕ್ಕೆ ಬರಬೇಕು. ಅವರು ಬಂದರೆ ಆಗೆಲ್ಲರೂ ಬರ್ತಾರೆ. ನಮ್ಮ ನಂಬಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ, ಜನರಿಗೆ ಹೆದರ್ತಾರೆ. ಒಂದು 500-600 ಪೊಲೀಸ್ ದೊನ್ನೆ ಹಿಡಿದುಕೊಂಡು ಅಲ್ಲಿ ನಿಂತರೆ ಎಂತ ಮಾಡ್ತಾರೆ ಹೇಳಿ. ಬಸ್ ಒಂದು 4-5 ಬಸ್ಸನ್ನೆಲ್ಲ ಇಟ್ಟು ಅಲ್ಲಿ ಜನರು ಹೇಳ್ತಾರೆ, ಯಾಕೆ ನಾವು ಹೋಗೋದು, ನಮ್ಮನ್ನು ಹೋಗಿ ಹಿಡಿದುಕೊಂಡು ಹೋದ್ರೆ ಅಂತೇಳಿ ಆ ಥರ ಎಲ್ಲ ಹೆದರ್ಸ್ತಾ ಇದ್ದಾರೆ. ಇದು ಜಿಲ್ಲಾಧಿಕಾರಿ ಅವರು, ಇದು ನೇರ ಜನರಿಗೆ ತೊಂದರೆ ಮಾಡಲಿಕ್ಕೆ ನೇರ ಕಾರಣ ಜಿಲ್ಲಾ ಅಧಿಕಾರಿ. ಓಕೆ. ಸೊ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಸಿಗಲಿ. ಜನರು ಕೂಡ ಹೇಳ್ತಿದ್ದಾರೆ, ಶುಲ್ಕ ಕೊಡೋಕ್ಕೆ ನಾವು ಹಿಂಜರಿಯುವುದಿಲ್ಲ, ಆದರೆ ಅದಕ್ಕೆ ತಕ್ಕ ಸವಲತ್ತನ್ನು ಕೂಡ ನೀವು ಕೊಡಿ. ಸರ್ವಿಸ್ ರಸ್ತೆಯನ್ನು ಬಂದ್ ಮಾಡಿರುವುದಾಗಿರ್ಬೋದು, ಅಥವಾ ಶಾರ್ಟ್ ಕಟ್ಗಳು ತುಂಬ ಇದೆ, ಅದಕ್ಕೆ ಸಮರ್ಪಕವಾದ ಒಂದು ರಸ್ತೆ ವ್ಯವಸ್ಥೆ ಇಲ್ಲ. ಸೊ ಆದಷ್ಟು ಬೇಗ
ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಇದಕ್ಕೆ ಸ್ಪಂದಿಸಿ ಈ ಒಂದು ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಲಿ ಅನ್ನೋದೇ ನಮ್ಮದು ಒಂದು ಆಶಯ. ಧನ್ಯವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಿಮಗೂ ಕೂಡ. ಎಸ್ ವೀಕ್ಷಕರೇ, ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ಥ್ಯಾಂಕ್ ಯು.